ಡೇಂಜರ್ ಝೋನ್ ಟು ಸುರತ್ಕಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಕೂಡ 2-1 ತಾಸುಗಳ ಹೊತ್ತು ಕೂಡ ನೇರ ಸಂಪರ್ಕದಲ್ಲಿ ಆ ಸಂದರ್ಭಗಳಲ್ಲೂ ಕೂಡ ಚರ್ಚೆಯನ್ನು ಮುಂದುವರಿಸಿದೆ. ಈ ವಿಚಾರಗಳಿಗೆ ಏನು ಯಾಕೋಸ್ಕರ ಇಲ್ಲಿಯ ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು, ಅದಕ್ಕಿಂತ ಮೊದಲು ಈ ಎಲ್ಲ ವಿಡಿಯೋ ತುಣುಕುಗಳನ್ನು ನೋಡ್ಕೊಂಡು ಬರೋಣ. ಅದ ನಂತರ ಅದರ ವಿಚಾರಗಳ ಬಗ್ಗೆನೂ ಕೂಡ ನಮ್ಮ ಜೊತೆ ವಿಶೇಷವಾಗಿ ಭಾಗವಹಿಸಿದ್ದಾರೆ, ಒಬ್ರು ಆಗಮಿಸಿದ್ದಾರೆ ಚರ್ಚೆಗೂ ಕೂಡ. ಅದ್ರ ಬಗ್ಗೆ ಚರ್ಚೆನೂ ಕೂಡ ಮಾಡ್ತೇವೆ. ಅದಕ್ಕಿಂತ ಮೊದಲು ಈ ಒಂದು ಅಲ್ಲಿಯ ದೃಶ್ಯಾವಳಿ ಏನೆಲ್ಲ ಸಮಸ್ಯೆಗಳಿದೆ, ಯಾಕೋಸ್ಕರ ಈ ವಿಚಾರಗಳನ್ನು ಮತ್ತೆ ಮತ್ತೆ ಒತ್ತಿ ಸ್ಪಂದನ ವಾಹಿನಿ ಮಾಡ್ತಾ ಇದೆ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ದು ಒಮ್ಮೆ ನೋಡ್ಕೊಂಡು ಬರೋಣ. ಸುರತ್ಕಲ್ನ ವಿಜುವಲ್ ಪ್ಲೇಸ್. ವಿಶೇಷವಾಗಿ ಅತಿಥಿ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಚಾಲಕರಾದಂತ ರಾಜೇಂದ್ರ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಹೇಗೆ ಅನಿಸ್ತಾ ಇದೆ, ಒಂದು ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಬಹಳಷ್ಟು ಹೋರಾಟವನ್ನು ಕೂಡ ನಿಮ್ಮ ಪಕ್ಷದಲ್ಲಿ ಕೂಡ ಮಾಡಿದ್ರಿ, ನೀವು ಕೂಡ ನೇತೃತ್ವ ವಹಿಸಿಕೊಂಡಿದ್ರೆ, ಈಗಿನ ದಿನಗಳಲ್ಲಿ ಮತ್ತೊಮ್ಮೆ ಅದು ಜಗಜ್ಜಾಹೀರ ಆಗ್ತಾ ಇದೆ. ಅವರ ಕರ್ಮಕಾಂಡ, ರಾಷ್ಟ್ರೀಯ ಹೆದ್ದಾರಿಯ ಒಂದು ಪ್ರಾಧಿಕಾರದ ಕರ್ಮಕಾಂಡ ಈಗ ಜಗಜ್ಜಾಹೀರ ಆಗ್ತಾ ಇದೆಯಾ ಅನ್ನುವಂಥದ್ದು ಹೇಗೆ ಅನಿಸ್ತಾ ಇದೆ ಸರ್? ನಮಗೆ ಈ ಬಗ್ಗೆ ಬಹಳ ಮುಂಚಿನಿಂದಲೇ ಕಲ್ಪನೆ ಇತ್ತು, ಈ ತರ ಪ್ರಾಬ್ಲಮ್ಗಳು ಬಂದೇ ಬರ್ತದೆ ಅಂತ ಹೇಳಿ. ಯಾಕೆ ಅಂದ್ರೆ ಒಂದು ಹೆದ್ದಾರಿ ಮಾಡಬೇಕಾದ್ರೆ ಅದಕ್ಕೆ ಪೂರ್ಣವಾದ ಒಂದು ಡೆವಲಪ್ಮೆಂಟ್ ಪ್ಲಾನ್ ಅನ್ನು ಯೋಚನೆ ಮಾಡಿ ಮಾಡಬೇಕು. ಅದನ್ನು ಅವರು ಅರ್ಧಂಬರ್ಧದಲ್ಲಿ ಯೋಚನೆ ಮಾಡಿ ಇವತ್ತಿನ ದಿವಸಕ್ಕೆ ಮಾತ್ರ ನಮಗೆ ಯಾವ ರೀತಿ ಒಂದು ಹೆದ್ದಾರಿ ಮಾಡ್ಕೊಂಡ್ರೆ ಸಾಕು, ಪ್ಲಾನ್ ಏನಿದೆ ಅದು ಏನು ಇಲ್ಲಿ ನಡೀತಾ ಇಲ್ಲ. ಆ ಒಂದು ಮುಂದಾಲೋಚನೆ ಮಾಡದೇ ಇರೋದ್ರಿಂದ ಇವತ್ತಿನ ದಿವಸ ನಮ್ಮ ಎಲ್ಲಾ ಸಂಕಷ್ಟಗಳಿಗೆ ಇದೇ ಒಂದು ಕಾರಣ. ಇದನ್ನು ನಾವು ಮುಂಚೆ ಒಂದು 10 ವರ್ಷದ ಮುಂಚೆ ಮಾಡಿದ ಪ್ಲಾನ್ ಮಾಡಾಗಿದ್ದಿದ್ರೆ ಇದರ ಯಾವ ಪ್ರಾಬ್ಲಮ್ ಇಲ್ದಂಗೆ ಮಾಡಬಹುದು. ಅದನ್ನ ಇವತ್ತು ಈ ರೀತಿ ಹೇಳೋದ್ರಿಂದ ಕೂಡ ಇನ್ನು ಮುಂದೆ ಕೂಡ ಇವ್ರು ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗಿಲ್ಲ. ನಾವು ಹೇಳ್ತಾ ಅವ್ರ ಕಿವಿಗೆ ಬೀಳೋದಿಲ್ಲ, ಹಾಗಾಗಿ ನಡೀತಾ ಇರ್ತದೆ ಇದು. ಸೊ ನಾವು ಪ್ರತಿ ಸಲ ಹೇಳ್ತಾ ಇದೀವಿ ಇದನ್ನ ಮುಂದಾಲೋಚನೆ ಇಟ್ಕೊಂಡು ಮಾಡಿ ಅಂತ ಹೇಳಿ. ನಾವು ಅವ್ರ ಭರವಸೆ ಕೊಡ್ತಾ ಇರ್ತಾರೆ, ಈ ರೀತಿ ಮಾಡ್ತೀವಿ ನಾವು ಅಂತ ಹೇಳಿ. ಆದ್ರೆ ಆತರ ಯಾವ ಕಾರ್ಯಕ್ರಮಗಳು ಅವರ ಕಾರ್ಯಕ್ರಮದಲ್ಲಿ ಕಾಣಿಸ್ತಾ ಇಲ್ಲ. ನೀವು ಹೇಳಿದ್ರಿ ಭರವಸೆಗಳು ಅಂತ, ಭರವಸೆ ಏನೆಲ್ಲ ಭರವಸೆಯನ್ನು ಕೊಟ್ಟಿರುವಂತದ್ದು ಒಮ್ಮೆ ಮೆಲುಕು ಹಾಕುವ, ಅದನ್ನೆಲ್ಲವನ್ನು ನೋಡ್ಕೊಳ್ಳೋಣ. ಏನೆಲ್ಲ ಭರವಸೆ ನಮ್ಮ ಕಾಂಗ್ರೆಸ್ ಸರ್ಕಾರ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ನಂತೂರಲ್ಲಿ ಫ್ಲೈಓವರ್ ಮಾಡ್ತೀವಿ ಅಂತ ಹೇಳಿದ್ರು. ಅದಾಗಿ 20 ವರ್ಷ ಆಗ್ತಾ ಬಂದೇನೋ ಹೆಚ್ಚು ಕಮ್ಮಿ ಮಾಯ ಆಗಿದೆ. ಈಗ ಅದ್ರ ಬಗ್ಗೆ ಈಗ ಚರ್ಚೆ ನಡೀತದೆ, ಫ್ಲೈಓವರ್ ಬೇಕು, ಅಂಡರ್ ಪಾಸ್ ಬೇಕು ಅಂತ ಹೇಳಿ ಇನ್ನು ಚರ್ಚೆಯಲ್ಲಿದೆ. ಹಾಗೆ ಕೂಡ ನಮಗೆ ಕೆಪಿಟಿಲಿ ಕೂಡ ಒಂದು ಮಾಡಬೇಕು ಅಂತ ಇತ್ತು. ಈಗ ಅಲ್ಲಿ ಕೂಡ ಈ ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವ್ದು ಇದು ನಡೀತಿಲ್ಲ. ಈ ಪಂಪ್ ವೆಲ್ ನಡೀತಾ ಇದ್ದು ಇನ್ನೂ ಅಷ್ಟು ವರ್ಷ ನಡೀತದೋ ಗೊತ್ತಿಲ್ಲ. ಅದೀಗ ಅದು ಒಂದು 5 years ಪ್ಲಾನ್ ಅಂತ ಮಾಡಿದ್ರೆ ಅದು 10-15 years ಅಂತ ಪ್ಲಾನ್ ಅನ್ನೋ ರೀತಿ
ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ 15 ವರ್ಷಗಳು ಟರ್ಮ್ ಅಲ್ಲಿ ನಮ್ಮ ದೂರಾಲೋಚನೆ ಈಗ ಮಾಡಿದ್ರೆ 15 ವರ್ಷದವರೆಗೆ ಅದು ಆದ್ರೆ ಇದು ಕಾಮಗಾರಿ ಆಗುದೇ 15 ವರ್ಷದ ಬಳಿಕ ನಂತರ. ಆಮೇಲೆ ಮತ್ತೆ ಬೇರೆ ಪ್ರಾಬ್ಲಮ್ಗಳು ಬರ್ತದೆ, ಅವಾಗ ಈ ಕಾಮಗಾರಿ ಸರಿ ಇಲ್ಲ ಅಂತ ಹೇಳೋ ಚಾನ್ಸಸ್ ಬರ್ತದೆ, ಅದಕ್ಕೋಸ್ಕರ ಮಾಡಿಲ್ಲ ಅಂತ ಹೇಳಿ ಇದು ಬಂದಿದೆ. ಆಮೇಲೆ ನೀವು ಈ ಕಡೆ ಬಂದ್ರೆ ಈ ಹೈವೇಗಳು ನಮ್ಮ ಸೂರತ್ ಕಲ್ಲಲ್ಲಿ ಹೇಳಿದಾಗ ಈ ಒಂದು ಫ್ಲೈಓವರ್ ಕಟ್ಟಿದ್ದಾರೆ, ಈ ಫ್ಲೈಓವರ್ ಒನ್ ವೇ ಮಾತ್ರ ಆಗಿದೆ, ಈ ಕಡೆ ಇಲ್ಲ. ಸೊ ಇದ್ರ ಮುಂಚೆ ಪ್ಲಾನ್ ಮಾಡ್ಕೊಂಡು ಅವ್ರು 2 ವೇ ಮಾಡ್ಕೊಂಡು ಮಾಡ್ಬೇಕು, ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಬೇಕು, ಏನ್ ಮಾಡೋದನ್ನ ಮುಂಚಾಲೋಚನೆ ಮಾಡಬೇಕಿತ್ತು. ಇಷ್ಟ ಒಂದು ಟ್ರಾಫಿಕ್ ಇಂಟೆನ್ಸಿಟಿ ಇಷ್ಟು ಜಾಸ್ತಿ ಆಗ್ತದೆ ಅನ್ನೋದು ಕೂಡ ಒಂದು ಕಲ್ಪನೆ ಅವ್ರಿಗಿಲ್ಲ. ಅವ್ರು ಮಾಡಿದ್ದು ಈಗ ನಮ್ಮ ಸದ್ಯಕ್ಕೆ ಇಷ್ಟು ಮಾತ್ರ ಟ್ರಾಫಿಕ್ ಇದೆ, ಇದಕ್ಕೆ ಒಂದು ಸಣ್ಣ ಬೈಪಾಸ್ ಮಾಡಿ ಒಂದು ಸೈಡ್ ಮಾತ್ರ ಮಾಡೋಣ, ಕೆಳಗಡೆ ಉಳ್ಕಿದೇನೋ ಆಗುತ್ತೆ ಅಂತ. ಇದಕ್ಕೆ ಕಾರಣ ಆಕ್ಸಿಡೆಂಟ್ಗಳಾಗುತ್ತೆ, ಅದೆಲ್ಲ ತೊಂದರೆ ಅನುಭವಿಸೋದು ಸಹಜ ಆಗಿರುವಂತದ್ದು. ಎಸ್, ಒಂದು ಕಡೆಯಲ್ಲಿ ನಾವು ಸುರತ್ಕಲ್ಲನ್ನು ನಾವು ಗಮನಿಸ್ತಾ ಹೋದ್ರೆ ಇಕ್ಕೆಲಗಳಲ್ಲಿ ಎರಡೂ ಕಡೆಯಲ್ಲೂ ಕೂಡ ಬೇಕಾದಷ್ಟು ಜಾಗಗಳಿದೆ, ಸರ್ಕಾರಿ ಜಾಗಗಳೇ ಇದೆ. ಅತಿಕ್ರಮಣ ಅಥವಾ ಆಕ್ರಮಣ ಮಾಡ್ಕೊಂಡಿರುವಂತದ್ದು ಬಹಳಷ್ಟು ಕಟ್ಟಡಗಳಿದೆ. ಯಾಕೆ ಅದನ್ನು ತೆರವುಗೊಳಿಸುವಂತ ಕೆಲಸಗಳು ಮಾಡ್ತಾ ಇಲ್ಲ? ಅದಕ್ಕೆ ಒಂದು ಇದು ಬೇಕು, ನಮ್ಮ ಜನತೆಗೆ ಒಳ್ಳೇದಾಗಬೇಕು, ನಮ್ಮ ಮುಂದಾಲೋಚನೆಯಿಂದ ನಾವು ಇದನ್ನೆಲ್ಲ ತಡೆಗಟ್ಟಬೇಕು, ಒಂದು ಜನರಿಗೆ ಒಳ್ಳೇದಾಗಬೇಕು, ಎಲ್ಲರಿಗೂ ಜನಸಾಮಾನ್ಯರಿಗೆ ಒಂದು ಕರೆಕ್ಟ್ ಆಗಬೇಕು. ಇದರಿಂದ ಯಾವ ವ್ಯವಸ್ಥೆ ಆದ್ರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಆಗಬೇಕು ಅನ್ನೋ ಒಂದು ಮನೋಭಾವ ಇರಬೇಕಲ್ಲಿ. ಆದ್ರೆ ಅವ್ರಿಗೆ ಆ ಇಚ್ಛೆ ಇಲ್ಲ. ಇದರಲ್ಲಿ ಇರೋದು ಈ ಕೆಲವು ಜನರು ಯಾರು ಅತಿಕ್ರಮಣ ಮಾಡಿದರೋ ಅವರ ಪರವಾಗಿ ನಿಂತುಕೊಂಡು ಅವರಿಂದ ವೈಯಕ್ತಿಕವಾಗಿ ಯಾವುದೋ ಲಾಭವನ್ನು ಪಡೆದುಕೊಂಡು ಅಥವಾ ಅವರಿಗೆ ಒಂದು ವೈಯಕ್ತಿಕವಾಗಿ ಒಂದು ಪ್ರಯೋಜನ ಕೊಟ್ಟು ತಮ್ಮ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಇನ್ನೇನು ಬರಬಾರದು ಅಂದ್ಕೊಂಡು ಜನರ ಸತ್ತರೆ ಪರವಾಗಿಲ್ಲ, ಜನರಿಗೆ ತೊಂದರೆ ಆದ್ರೆ ಪರವಾಗಿಲ್ಲ, ಅದು ಬಹಳ ಜನಕ್ಕೆ ಆಗ್ತದೆ, ಎಲ್ಲಾ ಕಡೆ ಇದೆ ಅದು. ಆದ್ರೆ ಈ ಕೆಲವು ಜನರಿಗೆ ನಮ್ಮ ದೃಷ್ಟಿಯಲ್ಲಿ ನಮಗೆ ಇವರು ಅವರು ಫೇವರ್ ಮಾಡಿರ್ಬೋದು ಅಥವಾ ಅವರಿಂದ ಒಂದು ಅವಕಾಶ ಲಾಭವನ್ನು ಪಡೆದಿರಬಹುದು, ನಮಗದು ಗೊತ್ತಿಲ್ಲ. ಬಟ್ ಆ ಒಂದು ಕಾರಣದಿಂದ ಅವರಿಗೆ ಬಿಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಲಾಬಿಗಳನ್ನು ನಡೆಸಿದ್ರಿಂದ ಈ ಒಂದು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಎಸ್, ಈ ಲಾಬಿ ಒಂದು ಕಡೆಯಲ್ಲ, ಆದ್ರೆ ಹೋರಾಟಗಾರರ ಒಂದು ಹೋರಾಟದ ಕಿಚ್ಚು ಮತ್ತೊಂದು ಕಡೆಯಲ್ಲಿ ಇತ್ತು. ಯಾಕೆ ಒಂದು ಕಡೆಯಲ್ಲಿ ಹೋರಾಟ ಒಂದಷ್ಟು ಸದ್ದಿಲ್ಲದೆ ಅಡಕವಾಯಿತು, ಸೈಲೆಂಟ್ ಆಯ್ತು ಅನ್ನುವಂಥದ್ದು? ಈಗ ನಾನು ಹೇಳ್ಬೇಕಂದ್ರೆ NH 169 ಬಗ್ಗೆ ನಾವು ಹೋರಾಟವನ್ನು ಮಾಡಿದ್ವಿ ನಂತೂರ್ ಸರ್ಕಲ್ ಅಲ್ಲಿ, ಇಲ್ಲೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಸೊ ನಮಗೆ ನಾನು ಪರ್ಸನಲ್ ಆಗಿ ಎಷ್ಟು RTI ಅಪ್ಲೈ ಮಾಡಿ ಈ RTI ಅಲ್ಲಿ ಲ್ಯಾಂಡ್ ಅಲೈನ್ಮೆಂಟ್ ರೋಡ್ ಅಲೈನ್ಮೆಂಟ್ ಚೇಂಜ್ ಮಾಡಿದ್ರು. ಅದ್ರ ಪ್ರಕಾರ ಹೇಳಿದ್ದು 45 ಮೀಟರ್ ಸೆಂಟ್ರಲ್ ಲೈನ್ ಇಂದ 2 ಸೈಡ್ ಇರಬೇಕು ಅಂತ ಹೇಳಿ. 45 ಮೀಟರ್ ಸೆಂಟ್ರಲ್ ಲೈನ್ ಇಂದ 2 ಸೈಡ್ 22 ಅಡಿ 2 ಸೈಡ್ ಬರಬೇಕು ಅಂತ IRC ಕೋಡ್ ಪ್ರಕಾರ ಇದೆ ಅದು. ಸೊ ನಾನು ಅದಕ್ಕೋಸ್ಕರ RTI ಅಪ್ಲೈ ಮಾಡಿ ಕೇಳಿದೆ. ಆವಾಗ ನಾವು ಇಲ್ಲಿ ನಡೆದಿದ್ದ ನಮ್ಮ MLA, MLC, MP-ಗಳೆಲ್ಲರೂ ಸೇರಿ ಒಂದು ಹೋರಾಟವನ್ನು ಮಾಡಿದ್ರು, ಈ ಹೈವೇ ಅಲೈನ್ಮೆಂಟ್ ನ ಚೇಂಜ್ ಮಾಡಬೇಕು ಅಂತ ಹೇಳಿ. ಅದು ಯಾಕೆ ಅದು ಹೋರಾಟ ಬಂದ್ರೆ ಅವ್ರು ಹೇಳಿದ್ರು, ಒಂದು ಸ್ಕೂಲ್ ಬಿಲ್ಡಿಂಗ್ ಹೋಗ್ತಾ ಇದೆ, ಒಂದು ಸಣ್ಣ ಬಿಲ್ಡಿಂಗ್ಸ್ ಕೆಲವು ವೈಯಕ್ತಿಕವಾಗಿ ಕೆಲವು ಬಿಲ್ಡಿಂಗ್ ಗಳ ಹಾಳಾಗ್ತಾ ಇದೆ, ಅವರ ಒಂದು ಹಿತದೃಷ್ಟಿಯಿಂದ ನೋಡ್ಕೊಂಡು ಈ ಹೈವೇ ಅಲೈನ್ಮೆಂಟ್ ಚೇಂಜ್ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇನ್ನೊಂದು ಅವರು ಉದಾಹರಣೆ ಕೊಟ್ಟಿದ್ದು 45 ಮೀಟರ್ ಬದಲು 30 ಮೀಟರ್ ಮಾತ್ರ ಅಗಲ ಕೊಡಿ ಅಂತ. ಇದು ಟೆಕ್ನಿಕಲಿ ಒಂದು ಡಿವಿಯೇಷನ್ ಆಗ್ತಾ ಇತ್ತು. ಇದನ್ನ ಹೈವೇನವರು ಒಪ್ಕೊಳ್ತಿರ್ಲಿಲ್ಲ. ಹೈವೇ ಅಲೈನ್ಮೆಂಟ್ ಅವರ ರೂಲ್ಸ್ ಪ್ರಕಾರ 45 ಮೀಟರ್ ಹೈವೇನಲ್ಲಿ ಇರಲೇಬೇಕು, ಮುಂದೆ ಎಲ್ಲಾ ಸಮಾಲೋಚನೆ ನೋಡ್ಕೊಂಡು ಮುಂದೆ ಬರುವ ಎಲ್ಲಾ ಟ್ರಾಫಿಕ್ ನೋಡ್ಕೊಂಡು ಮಾಡ್ಲೇಬೇಕು ಅಂತ ಇತ್ತು. ಆದ್ರೆ ಇವ್ರು ಏನ್ ಮಾಡಿದ್ರು, ಇಲ್ಲ ಅದು ಕೆಲವು ಕಡೆ ವೈಲೇಟ್ ಮಾಡಬಹುದು, ಇದಕ್ಕೋಸ್ಕರ 30 ಮೀಟರ್ ಕೊಡಿ ಅಂತ ಹೇಳಿ ಕೇರಳದಲ್ಲಾಗಿದೆ ಅಲ್ಲಾಗಿದೆ ಅಂತ ಹೇಳಿ ಜಸ್ಟಿಫಿಕೇಶನ್ ಕೊಟ್ಟರು. ಕೊನೆಗೆ ಈ ಹೋರಾಟ ಎಲ್ಲಿವರೆಗೂ ಬಂತು ಅಂದ್ರೆ ಕೊನೆಗೆ ಈ ಅಲೈನ್ಮೆಂಟ್ ನೇ ಅವ್ರು ಚೇಂಜ್ ಮಾಡಬೇಕಾಯ್ತು. ಈ ಅಲೈನ್ಮೆಂಟ್ ಯಾಕೆ ಚೇಂಜ್ ಮಾಡಿದ್ರೆ ಅನ್ನೋದು ಈ ಲಾಬಿಗಳಿಂದ ಇರಬಹುದು ಅಥವಾ ಯಾವುದೇ ವೈಯಕ್ತಿಕವಾಗಿಲ್ಲ ಅವರಿಗೆ ಒಂದು ಲಾಭ ಕೂಡ ಇರಬಹುದು. ಆದ್ರೆ ಈಗ ಸದ್ಯಕ್ಕೆ ನಾನು ವಿಚಾರ ಮಾಡಿದ ಪ್ರಕಾರ ಈ ಹೈವೇ ಅಲೈನ್ಮೆಂಟ್ ಚೇಂಜ್ ಮಾಡಿದ್ದಾರೆ. ನಾನು ಅದನ್ನು DC ಹತ್ರ ಹೋಗಿ ಒಂದು ಕಾಪಿ ಕೂಡ ತಗೊಂಡಿದ್ದೀನಿ. ಅದು ಈಗ ಅಲೈನ್ಮೆಂಟ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಾನು ಆ ಹೈವೇ ಅಥಾರಿಟೀಸ್ ಮೀಟ್ ಮಾಡಿದಾಗ ನಮಗೆ ಯಾವುದೋ ಒಂದು ಬಿಲ್ಡಿಂಗ್ ಹೊಡಿಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ, ಅಷ್ಟರ ಮಟ್ಟಿಗೆ ಸಾಧ್ಯನೋ ಅದನ್ನ ಅವಾಯ್ಡ್ ಮಾಡಿ ಮಾಡ್ತೇವೆ ಅಂತ ಹೇಳಿ ಒಂದು ಇದು ಕೊಟ್ಟು ಚೇಂಜ್. ಒಂದು ಪ್ರಗತಿ ಆಗ್ಬೇಕಂದ್ರೆ ಒಂದಷ್ಟು ಸಮಸ್ಯೆಗಳಾಗತ್ತೆ ಅಥವಾ ಒಂದು ತ್ಯಾಗಗಳನ್ನು ಕೂಡ ಮಾಡಲೇಬೇಕಾಗತ್ತೆ. ಒಂದು ಕಡೆಯಲ್ಲಿ ತ್ಯಾಗ ಮಾಡದೆ ಎಲ್ಲೋ ಯಾವುದೋ ಒಂದು ಕಟ್ಟಡ ನೆಲಸಮ ಆಗದೆ ಯಾವುದೋ ಒಂದು ಪ್ರಗತಿ ಕಾರ್ಯಗಳು ಆಗಿದೆಯಾ ಸರ್? ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ನೆಲಸಮ ಆಗೇ ಆಗುತ್ತದೆ, ಯಾವುದೇ ಇಲ್ಲ. ಆದ್ರೆ ನೆಲಸಮ ಆಗೋದು ಯಾರ್ದು? ಈಗ ನೆಲಸಮ ಈಗ ಆಗಿರೋದ್ರಿಂದ ಅಲ್ಲಿ ಯಾವ ನೆಲಸಮ ಆಗ್ತಿದೆ ಗೊತ್ತಿಲ್ಲ. ಆದ್ರೆ ಈಗ ಈ ಅಲೈನ್ಮೆಂಟ್ ಚೇಂಜ್ ಆಗಿರೋದ್ರಿಂದ ಕೆಲವು ಬಡವರದ ಮನೆಗಳು ಹೋಗ್ತಾ ಇದೆ, ಅದು ಹೋಗಿದೆ. ಅಲ್ಲ, ಈಗ ಅಲೈನ್ಮೆಂಟ್ ಚೇಂಜ್ ಮಾಡಿರೋದ್ರಿಂದ ಇನ್ನು ಕೆಲವರು ಬಡವರ ಮನೆಗಳು ಹೋಗ್ತದೆ. ಈಗ ಯಾವುದೋ ಒಂದು ವೈಯಕ್ತಿಕವಾಗಿ ನನಗೆ ಇಂಪಾರ್ಟೆಂಟ್ ಇದ್ದವನ ಮನುಷ್ಯನು ಅವನ ಜೊತೆ ಒಂದು ಬಿಲ್ಡಿಂಗ್ ಮಾತ್ರ ಉಳಿಸ್ಕೊಂಡು ಉಳಿಕಿದ ಮನೆಗಳನ್ನ ಹಾಳು ಮಾಡ್ತಾ ಇದ್ರೆ ಇವರಿಗೆ ವ್ಯಾಲ್ಯೂ ಇಲ್ಲ, ಅವರಿಗೆ ಮಾತ್ರ ವ್ಯಾಲ್ಯೂ ಇದೆ. ಈ ತರ ಒಂದು ವೈಯಕ್ತಿಕವಾಗಿ ಮಾಡಿಕೊಂಡು ಮಾಡೋದ್ರಿಂದ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ಇಂಥ ಸಮಸ್ಯೆ
ಸಮಸ್ಯೆಯ ಕೂಪ ಆಗ್ತಾ ಇದೆ. ಎಸ್, ಒಂದು ಕಡೆಯಲ್ಲಿ ಅದಾದ್ರೆ ಇನ್ನೊಂದು ಕಡೆಯಲ್ಲಿ ಇದ್ದ ರಸ್ತೆಯನ್ನು ಕಚ್ಚಾ ರಸ್ತೆ ಅಂತ ಹೇಳ್ತೇವೆ, ಸರ್ವಿಸ್ ರಸ್ತೆ ಅಂತ ಹೇಳ್ತೇವೆ, ಆ ರಸ್ತೆಯನ್ನು ಕಿರಿದಾಗಿ ಮಾಡಿರುವಂತ ಅದರ ಅಲೈನ್ಮೆಂಟ್ ಎಷ್ಟು ಇರಬೇಕಿತ್ತು, ಎಷ್ಟು ಅಗಲ ಇರಬೇಕು ಆ ರಸ್ತೆ? ಅದು IRC ಕೋಡ್ ಪ್ರಕಾರ ಕೊಟ್ಟಿರೋ ಪ್ರಕಾರ 9 ಮೀಟರ್ ಇರಬೇಕು ಅಂತ ಇರ್ತದೆ ಜನರಲ್ ಆಗಿ. ಅಷ್ಟು ಜನರಲ್ಲಿ ಎಷ್ಟಕ್ಕೆ ಅದು ಬಂದು ನಿಂತಿದೆ? 9 ಅಂತ ಹೇಳಿದ್ರೆ ಎಷ್ಟಕ್ಕೆ, ಒಂದು 6 ಅಥವಾ 5 ಅದು ಬಹಳ ಕಡಿಮೆ ಆಗಿದೆ. ಒಂದೊಂದು ವೆಹಿಕಲ್ ಈಗ ನಮ್ಮ ನಿಮಗೆ ಹೈವೇ ಇದು ನೋಡ್ಬೇಕಾದ್ರೆ ಕೈಕಂಬದ ಹತ್ರ ನೋಡ್ಬೇಕಾದ್ರೆ ಒಂದು ಬಸ್ ಹೋಗೋದಕ್ಕೆ ಮಾತ್ರ ಜಾಗ ಇದೆ, ಅಲ್ಲಿ ಆಪೋಸಿಟ್ ಇನ್ನೊಂದು ವೆಹಿಕಲ್ ಬಂದ್ರೆ ಜಾಗ ಇಲ್ಲ. ಅದನ್ನ ಅಲೈನ್ಮೆಂಟ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ ನಾವು ಒಂದು ಇದು ಮಾಡಿದಾಗ DC ಹತ್ರ ಕೂಡ ಮೀಟಿಂಗ್ ಮಾಡಿದ್ವಿ ನಾವು ವಿಷಯದಲ್ಲಿ. ಅವಾಗ ಹೇಳ್ತಾರೆ ಅದು ಕೆಲವು ಲ್ಯಾಂಡ್ ಅಲೈನ್ಮೆಂಟ್ ಅಕ್ರೋಚ್ ಆಗಿದೆ, ಕೋರ್ಟ್ಗೆ ಹೋಗಿದೆ, ಕೋರ್ಟ್ ಇಂದ ಪ್ರೊಸೀಡಿಂಗ್ ಆಗಿದೆ, ಆಲ್ರೆಡಿ ಪೇಮೆಂಟ್ ಆಗಿದೆ, ಬಟ್ ಆದ್ರೆ ಅವರು ಲ್ಯಾಂಡ್ ಅಕ್ವಿಸಿಷನ್ ಆಗ್ತಿಲ್ಲ ಅಂತ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಸ್ ಹೇಳ್ತಾ ಇದ್ದಾರೆ. ಬಟ್ ಇದು ಆಲ್ರೆಡಿ ಆಗಿರೋದ್ರಿಂದ ನೀವು ಕಾನೂನುಬದ್ಧವಾಗಿ ಮಾಡಬಹುದು. ಒಂದು ಮಾತು, ಈಗಾಗಲೇ ಲ್ಯಾಂಡ್ ಅನ್ನು ಯಾರು ಅಥಾರಿಟಿಯಲ್ಲಿ ತೆಗೆದು ಅಥವಾ ಭೂಸ್ವಾಧೀನ ಮಾಡಿಕೊಂಡು ಅವರಿಗೆ ಹಸ್ತಾಂತರ ಮಾಡಬೇಕಿತ್ತು, ಅಥವಾ ಯಾರೋ ಒಂದು ಕಡೆಯಲ್ಲಿ ಅಮಾಯಕರ ಭೂಮಿ ಎಲ್ಲಾದ್ರೂ ಅಲ್ಲಿ ಇರ್ತಿದ್ರೆ ಅಥವಾ ಬಡಪಾಯಿಗಳ ಭೂಮಿ ಅಲ್ಲಿ ಹತ್ರ ಇರ್ತಿದ್ರೆ ಅದನ್ನು ಡೆಮಾಲಿಷ್ ಮಾಡದೇ ಇರ್ತಿದ್ರ, ಅಥವಾ ಇದೇ ಒಂದು ಕಾರಣ ಕೊಡ್ತಿದ್ರ ಸರ್? ನನ್ನ ಅಭಿಪ್ರಾಯ ಪ್ರಕಾರ ಬಡವರ ಇದು ಭೂಮಿ ಆಗಿದ್ರೆ ಅದರ ಬಗ್ಗೆ ಯಾವ ಕಿಂಚಿತ್ತು ಯೋಚನೆ ಮಾಡದಂಗೆ ಅವರಿಗೆ ಕಾಂಪನ್ಸೇಷನ್ ಕೊಟ್ಟುಬಿಟ್ಟು ಅಲ್ಲಿ ಇಮಿಡಿಯೇಟ್ ಆಗಿ ಅಕ್ವಿಸಿಷನ್ ಮಾಡ್ಕೋತಾರೆ. ಬಂಡವಾಳಶಾಹಿಗಳಿಗೆ ಬೇಕಾದ ಫ್ಲಕ್ಚುಯೇಷನ್ ಆಗುತ್ತೆ, ಅಂದ್ರೆ ಹೇಗೆ ಬೇಕೋ ಹಾಗೆ ಪ್ಲಾನ್ ಗಳು ಕೂಡ ಚೇಂಜ್ ಆಗ್ತದೆ. ಅಲ್ಲಿ ಅವಾಗ ಟೆಕ್ನಿಕಲಿ ಅವರು ಅದನ್ನು ಕೂಡ ಓರಿಯಂಟೇಷನ್ ಕೂಡ ಚೇಂಜ್ ಮಾಡುತ್ತೆ. ಈಗ ಆಗಿರೋ NH 116 ಅದೇ ಒಂದು ಇದರಿಂದ ಅದು ಚೇಂಜ್ ಆಗಿದೆ ಈಗ ಆಲ್ರೆಡಿ. ಸೊ ಈಗ ಅದು ಮುಂದೆ ನಿಮಗೆ ಗೊತ್ತಿದ್ದ ಪ್ರಕಾರ ಯಾವ ಎಲ್ಲ ಪ್ಲೇಸ್ ಗಳಲ್ಲಿ ಚೇಂಜಸ್ ಆಗಿರಬಹುದು ಸರ್? ಯಾವ ಒಂದು ನಿಯಮಗಳನ್ನು ಎಲ್ಲೆಲ್ಲಿ ಗಾಳಿಗೆ ತೂರಿರಬಹುದು ತಮಗೆ? ಇದು ಮೊದಲನೇ ಆಗಿ 30 ಮೀಟರ್ ಕಡಿಮೆ ಆದ್ರೆ ಅದು ಫುಲ್ ಎಲ್ಲ ಕಡೆ ನಿಯಮಗಳು ದೂರಂಗೆ 45 ಮೀಟರ್ ನಾನು ಕೇಳಿದ್ದೀನಿ ಪರ್ಸನಲ್ ಆಗಿ. ಇಂಜಿನಿಯರ್ ಅವರು ಹೇಳಿದ್ರೆ 45 ಮೀಟರ್ ಕಡಿಮೆ ನಾವು ಎಲ್ಲೂ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಫೈನಲ್ ಅಲೈನ್ಮೆಂಟ್ ಅಲ್ಲಿ ಅವ್ರು 45 ಮೀಟರ್ ಮೀಟ್ ಮಾಡಿದ್ರೆ ಅದು ಒಂದಾಗ್ತದೆ. ಬಟ್ ಅದು ಅಲೈನ್ಮೆಂಟ್ ಕೂಡ ಯಾವ್ಯಾವ ಬಂಡವಾಳಶಾಹಿಗಳ ಮನೆಗಳಿದಾವೋ ಅವುಗಳನ್ನ ಬಿಟ್ಟು ಬೇರೆ ಕಡೆ ಮಾಡಿದ್ದಾರೆ. ಸೊ ಅದು ಈಗ ಏನೋ ಕೆಲವು ಬಡವ್ರದ್ದು ಮನೆಗೆ ಹೋಗ್ತಾ ಇದೆ, ಅಷ್ಟು ಬಿಟ್ಟರೆ ಇನ್ನು ಹೇಳಕ್ಕಾಗೋದಿಲ್ಲ. ಬಟ್ ಆದ್ರೆ 45 ಮೀಟರ್ ಅವ್ರಿಗೆ ಮೇಂಟೈನ್ ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಆಗ್ತಾ ಇದೆ. ಬಟ್ ಈ ಕೈಕಂಬದಲ್ಲಿ ಒಂದು ಫ್ಲೈಓವರ್ ಮಾಡಿರೋದ್ರಿಂದ ಅಲ್ಲಿ ಮಾತ್ರ ಅದು ಸಾಧ್ಯನೇ ಇಲ್ಲ. ಅಲ್ಲಿ ಪಕ್ಕದಲ್ಲಿ ಬಂಡವಾಳಶಾಹಿಗಳ ಮನೆಗೆ ಹೋಗ್ಲೇಬೇಕು. ಆದ್ರೆ ಅದು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಬಹಳ ಈಗ ಆಲ್ರೆಡಿ ಬಹಳ ತೊಂದರೆ ಅನುಭವಿಸ್ತಾ ಇದೆ. ಈಗಾಗಲೇ ನಾವು ಗಮನಿಸಬಹುದು, ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಯಾದಂತ ಪೊಂಡರಾಜ್ ಅವರು ಇದ್ರು. ನಮ್ಮ ಮಂಗಳೂರಲ್ಲೂ ಕೂಡ ಬಹಳಷ್ಟು ದಕ್ಷ ಅಧಿಕಾರಿ ಅಂತ ಹೆಸರುವಾಸಿ ಪಡ್ಕೊಂಡವರು. ಆ ಜಿಲ್ಲೆಯಲ್ಲಿ ಕೂಡ ನೀವು ಗಮನಿಸಬಹುದು, ಹೃದಯ ಭಾಗದಲ್ಲಿ SR ರೋಡ್ ಮತ್ತೆ ಈ ಶಿವಮೊಗ್ಗದಲ್ಲಿ ಮತ್ತೆ ರಸ್ತೆಯನ್ನೇ ಕೂಡ ಇಕ್ಕೆಲೆಗಳಲ್ಲಿರುವಂತಹ ಬಹಳಷ್ಟು ಬಹುಮಹಡಿ ಕಟ್ಟಡಗಳನ್ನೇ ನೆಲಸಮ ಮಾಡಿರುವಂತದ್ದು ಅಥವಾ ಆ ವೈಡ್ ಮಾಡುವಂತ ವ್ಯವಸ್ಥೆಗಳಲ್ಲಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಯಾಕೆ ಇಲ್ಲ ಸರ್ ಅಂತದ್ದು? ಅಂತ ದಕ್ಷ ಅಧಿಕಾರಿ ಬರ್ತಿದ್ರೆ ಆಗ್ತಿತ್ತ ಹಾಗಾದ್ರೆ ಅನ್ನುವಂಥದ್ದು. ಇದಕ್ಕೆ ಒಂದು ಗಟ್ಟಿಯಾದ ಮನಸ್ಸಿಟ್ಕೊಂಡು ನಮಗೆ ಜನರಿಗೆ ಸೇವೆ ಮಾಡಲೇಬೇಕು, ಇದರಿಂದ ಒಳ್ಳೇದಾಗುತ್ತೆ ಅನ್ನೋ ಒಂದು ಅನುಭವ ಇಟ್ಕೊಂಡು ಇದಕ್ಕೆ ಎಲ್ಲ ಅಧಿಕಾರಿಗಳ ಜೊತೆ ನಮ್ಮ ಪ್ರತಿನಿಧಿಗಳು ಕೂಡ ಸ್ಪಂದಿಸಬೇಕು. ಇಂಥ ಒಂದು ನಾವು ಆಕ್ಚುಲಿ ಹೋರಾಟ ಮಾಡಿದ್ದು ಇದಕ್ಕೋಸ್ಕರನೇ. ಇಂಥ ಒಂದು ಪ್ರತಿನಿಧಿಗಳು ಸೇರಿಸಿಕೊಂಡು ನಮ್ಮ ಮಂಗಳೂರಿಗೆ ಏನೇನು ಆಗ್ತದೋ, ಈ ಹೈವೇನಲ್ಲಿ ಎಲ್ಲೆಲ್ಲ ಆಗ್ತದೋ ಅದನ್ನೆಲ್ಲ ಒಳ್ಳೇದು ಮಾಡಿ ಅಂತೇಳಿ ಯಾರಿಗೂ ತೊಂದರೆ ಅನುಭವಿಸಬೇಕು ಅಂತ ಅವಶ್ಯಕತೆ ಇಲ್ಲ. ಎಷ್ಟೋ ಜನರು ತಮ್ಮ ಸ್ವಂತ ಸ್ಯಾಕ್ರಿಫೈಸ್ ಕೂಡ ಮಾಡಿ ಲ್ಯಾಂಡ್ ಹೋದ್ರೂ ಪರವಾಗಿಲ್ಲ, ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡಿದ್ರೆ. ಆದ್ರೆ ನಮ್ಮ ಲ್ಯಾಂಡ್ ಹೋಗ್ಬೇಕಾದ್ರೆ ಬೇರೆಯವ್ರದ್ದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ತದೆ. ನನ್ನ ಲ್ಯಾಂಡ್ ಹೋಗ್ತಾ ಇದೆ, ನಾನು ಕೊಡ್ತಾ ಇದ್ದೀನಿ, ನನ್ನ ಪಕ್ಕದಲ್ಲಿದ್ದವನು ಅವನು ತನ್ನ ವೈಯಕ್ತಿಕ ಕಾರಣಗಳಿಂದ ಲಾಬಿ ಮಾಡ್ಕೊಂಡು ಅವನು ಲ್ಯಾಂಡ್ ಉಳಿಸ್ಕೊಂಡು ನಮ್ಮ ಲ್ಯಾಂಡ್ ಕೊಟ್ರೆ ನಮಗೆ ಬೇಜಾರಾಗ್ತದೆ. ಆ ತರ ಒಂದು ಬಿಟ್ಟು ಎಲ್ಲರನ್ನ ಪ್ರತಿನಿಧಿಗಳನ್ನ ಸೇರಿಸ್ಕೊಂಡು ಇದನ್ನ ಮಾಡಿ ನೀವು ಕರೆಕ್ಟ್ ಆಗಿ ಅಂತ ಹೇಳಿದ್ರೆ ಜನಗಳೆಲ್ಲರೂ ಒಳ್ಳೆ ಮನಸ್ಸಿನ ಮಾಡಕ್ಕೆ ಬರ್ತಾರೆ. ಹೋರಾಟ ಮಾಡಿದ್ರು ಕೂಡ ಅದಕ್ಕೊಂದು ನಮಗೆ ಒಂದು ಪ್ರತಿಫಲ ಸಿಗ್ತದೆ, ಮತ್ತೆ ಜನಕ್ಕೆ ಕೂಡ ಒಳ್ಳೇದಾಗ್ತದೆ. ಈಗಾಗಲೇ ಸಂಸದರು ಕೂಡ ನಿನ್ನೆ ಧ್ವನಿ ಎತ್ತಿದ್ರು, ತಾವು ಗೊತ್ತಿರಬೇಕು, ಮಾಧ್ಯಮದಲ್ಲಿ ನೋಡಿರಬಹುದು. ಈ ಒಂದು ಟೋಲ್ ಅನ್ನು ತಾತ್ಕಾಲಿಕವಾಗಿ ಅಥವಾ ಪರ್ಮನೆಂಟ್ ಆಗಿ ಮುಚ್ಚುವ ಬೆದರಿಕೆಯನ್ನು ಕೂಡ ಹೇಳಿದ್ದಾರೆ, ಹಾಕಿರುವಂತದ್ದು. ಅಂದ್ರೆ ಎಲ್ಲಾದ್ರೂ ಅಂತ ಸನ್ನಿವೇಶಗಳು ಆಗತ್ತಾ ಸರ್? ಇವರು ಹೇಳಿದಂತ ಸಿಚುವೇಶನ್ ಎಲ್ಲಾದ್ರೂ ಬರುತ್ತೆ, ಟೋಲ್ ಸುಂಕವನ್ನು ನಿಲ್ಲಿಸುವಂತದ್ದು, ಅಥವಾ ನಮಗೆ ಆ ಬಾಧೆಯಿಂದ ಮುಕ್ತಿ ಆಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆ? ಈಗ ಯಾವುದೇ ಒಂದು ಟೋಲ್ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಯಾವುದೋ ಕಂಪನಿಗೆ ನೀವು ಒಂದು ರೆಗ್ಯುಲೇಟ್ ಮಾಡಿ ರೂಲ್ಸ್ ಕೊಡಬೇಕಾದ್ರೆ ಅದಕ್ಕೆ ಕಾನೂನುಬದ್ಧವಾಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆ ಅಗ್ರಿಮೆಂಟ್ ಪ್ರಕಾರ ಇಂಥ ಸರ್ವಿಸ್ ಅವ್ರು ಕೊಡಬೇಕು, ಅಷ್ಟು ವರ್ಷ ಮಾಡಲೇಬೇಕು ಅಂತ ಇರ್ತದೆ. ಅದಕ್ಕೆ ಕಾರಣಗಳೇ ಕೊಟ್ಟಿರ್ತಾರೆ. ಯಾವಾಗ ನೀವು ಇದನ್ನು ಮಾಡೋದಿಲ್ಲ ಮಾತ್ರ ಇದ ಮಾಡಬಹುದು ಅಂತ ಹೇಳಿ ಅವರು ಅದನ್ನೆಲ್ಲ ಕಂಪ್ಲೈ ಮಾಡಿದಾಗ ನೀವು ಯಾವ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಿಮ್ಮ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಈ ರೀತಿ ಒಂದು ಡಿಸಿಷನ್ ಮಾಡಿ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಕ್ಕೆ ಆಗ ಪ್ರಯೋಜನ ಇಲ್ಲ, ಕಾನೂನು ಪ್ರಕಾರದ ಸಾಧ್ಯನೇ ಇಲ್ಲ. ಇದು ಜಸ್ಟ್ ಜನರಿಗೆ ಒಂದು ನಂಬಿಕೆ, ಜಸ್ಟ್ ಅವತ್ತಿನ ದಿವಸದ ಒಂದು ವಿಶ್ವಾಸ ಗಳಿಸೋದಕ್ಕೋಸ್ಕರ ನಾನು ಎಲ್ಲ ಟೋಲ್ನ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ ವಿನ ಅವರಿಗೆ ಆತರ ಅಧಿಕಾರ ಇಲ್ಲ. ಅವರು ಸರ್ವ
ಸರ್ವಾಧಿಕಾರಿಗಳಲ್ಲ, ಇದಕ್ಕೊಂದು ನ್ಯಾಯಾಂಗ ಅಂತ ಇದೆ, ಅವರಿಗೆ ಒಂದು ಕಾನೂನು ಪ್ರಕಾರವಾಗಿ ಟೋಲ್ ಮಾಡಿದೆ. ಅವರು ಅದರಲ್ಲಿ ಏನನ್ನ ಮಾಡಿಲ್ಲ, ಅದರಲ್ಲಿ ಅವರು ನ್ಯೂನತೆ ಇದ್ದು ಅದಕ್ಕೆ ಕಾರಣದಿಂದ ಕಾನೂನಾಗಿ ನಮಗೆ ಅವರಿಂದ ಬಿಡುಗಡೆ ಬರಬೇಕು ಅಂದಾಗ ಈಗ ಸಂಸದರೇ ಬೇಕಿಲ್ಲ, ನಾವು ಕೂಡ ಜನಸಾಮಾನ್ಯರು ಕೂಡ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕಿ ಅದನ್ನು ವಿಡ್ರಾ ಮಾಡ್ಕೋಬಹುದು. ಇದು ಮಾಡೋದ್ರಿಂದ ಒಂದು ಒಳ್ಳೆ ಸ್ವಲ್ಪ ಜಲ್ದಿ ಆಗಬಹುದು, ಸ್ಪೀಡ್ ಅಪ್ ಆಗಬಹುದು ಅಷ್ಟೇ. ಒಂದು ಮಾತು ಸರ್, ಈಗಾಗಲೇ ನೀವು ಗಮನಿಸಿರ್ಬೋದು, NITK ಹತ್ತಿರ ಇರುವಂತದ್ದು ಅಥವಾ ಅಲ್ಲಿರುವಂತ ಟೋಲ್ ಏನೋ ಕಾರ್ಯಚಲಿಸ್ತಾ ಇದೆ, ಇದನ್ನು ಜುಲೈ ಅಂತ್ಯಕ್ಕೆ ಮುಗಿಯುತ್ತೆ ಅನ್ನೋ ಹೋದ ಮಳೆಗಾಲದ ಸಂದರ್ಭದಲ್ಲಿ ಹೇಳಿದ್ರು ಇದೇ ಮಾತನ್ನು. ಇದೀಗ ಮತ್ತೊಮ್ಮೆ ಅದು ರಿನ್ಯೂವಲ್ ಆಗುವಂತ ಪರಿಸ್ಥಿತಿಯಲ್ಲಿತ್ತು. ಆದ್ರೂ ಈಗ ಮತ್ತೊಮ್ಮೆ ಅದು ಕಾರ್ಯಚಲಿಸುವಂತ ಎಲ್ಲ ಕೆಲಸಗಳಾಗಿದಪ್ಪ ಅಥವಾ ರೀಟೆಂಡರ್ ಆಗಿದೆ ಸರ್, ಅದು ಹಸ್ತಾಂತರ ಬದಲಾವಣೆ ಆಗತ್ತಾ ಎಲ್ಲರಿಗೂ ಕೂಡ? ಆಕ್ಚುಲಿ ಟೋಲ್ ಕಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರ್ತದೆ. ಈಗ ನಮ್ಮ ಕಾರಣದಲ್ಲಿ ಈಗ ಇದು ಬಿಲ್ಟ್ ಆಪರೇಟ್ ಟೋಲ್ ಅಂತ ಅಲ್ಲ, ಅದು ಈಗ ಒಂದಿಷ್ಟು ವರ್ಷ ನಮ್ಮ ಹೈವೇ ಮಾಡಿದ್ರೆ ಅದಕ್ಕೆ ಎಷ್ಟು 5 ವರ್ಷದಿಂದ ನಮ್ಮ ರಿಕವರಿ ಆಗಬೇಕು ಅಂತ ಇರುತ್ತೆ. ಅದು ಆಯ್ತು ಅಂದಮೇಲೆ ಟೋಲ್ ಮಾಡೋದಕ್ಕೆ ಅವಕಾಶ ಇಲ್ಲ. ನಮ್ಮ ಗೌರ್ಮೆಂಟ್ ಸರ್ಕಾರ ಅದು ಖರ್ಚು ಮಾಡಿದ್ರೆ ಅದಷ್ಟು ದುಡ್ಡು ಹಣ ವಾಪಸ್ ಬಂದಿದೆ 5 ವರ್ಷದಲ್ಲಿ ಬರ್ತದೆ ಅಂತ ಹೇಳಿದ್ಮೇಲೆ ಅದರ ಪ್ರಕಾರ ಅವರು ವೆಹಿಕಲ್ಸ್ ಟೋಲ್ ಹಾಕಿರ್ತಾರೆ. ಆ ರಿಕವರಿ ಆದ್ಮೇಲೆ ಮತ್ತೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಈಗ ಇನ್ನೊಂದ್ಸಲ ಅವಕಾಶ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೋಸ್ಕರ ಮತ್ತೆ ಒಂದು ಮಾತು, ಯಾಕಂದ್ರೆ ಇದು 90 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ 2 ಟೋಲ್ ಬರೋದ್ರಿಂದ ಎಲ್ಲ ಒಂದು ಕಡೆಯಲ್ಲಿ ಇದನ್ನು ತೆಗಿಬೇಕು ಅನ್ನುವಂಥ ಒತ್ತಡ ಇತ್ತು. ನಿಜವಾಗಿ ಕಾನೂನು ಬಾಹಿರ, ಅದಕ್ಕೆ ಕೋರ್ಟ್ ಕೂಡ ಒಂದು ಕಡೆಯಲ್ಲಿ ಅಪಸ್ವರ ಎದ್ದಿತ್ತು ಅನ್ನುವಂಥದ್ದು. ಆದ್ರೆ ಯಾಕೆ ಇದನ್ನು ಹಸ್ತಾಂತರ ಅಥವಾ ಬದಲಾವಣೆ ಮಾಡಿಲ್ಲ ಸ್ಥಳದಿಂದ? ಇದು ನಾವು ಕೇಳಬೇಕಾದ ಪ್ರಶ್ನೆ ಯಾಕೆ ಇಷ್ಟು ದಿವಸ ನೀವು ಮಾಡ್ಲಿಲ್ಲ? ನಾವು ಹೋರಾಟದಲ್ಲಿ ಮಾಡ್ಬೇಕಾದ್ರೆ ಮುಂದೆ ಪ್ರಶ್ನೆಗಳು ಯಾಕೆ ಮಾಡಿಲ್ಲ, ಇದನ್ನ ಅವರು ಇಷ್ಟು ಹೋರಾಟ ಕೂಡ ಬೇಕಾಗಿಲ್ಲ. ಸಂಸದರೇ ಮುಂದೆ ನಿಂತು ಹೇಳಬೇಕು, ಕಾನೂನಿನ ಮಟ್ಟಿನಲ್ಲಿ ಅಥವಾ ಕಾನೂನಿನ ಚೌಕಟ್ಟಿನಲ್ಲೂ ಕೂಡ ಇಂಥ ರೂಲ್ಸ್ ಏನಲ್ಲಿ ಎಲ್ಲೋ ಅಪ್ಲೈ ಆಗ್ಲಿಲ್ಲ, ಆದ್ರೆ ಇದನ್ನು ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ ಅನ್ನುವಂಥದ್ದು. ಆದ್ರೆ ಇದರ ಬಗ್ಗೆ ಧ್ವನಿ ಎತ್ತೋದಿಲ್ಲ, ಅದೇ ಟೋಲ್ಗಳನ್ನು ಮುಚ್ಚುತ್ತೇವೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮಾತಾಡಿ ನಾವು ಅವರಿಗೆ ಎಚ್ಚರಿಸಬೇಕು, ಇದು ಮಾಡಿ ಇಲ್ಲದಿದ್ರೆ ನಾವು ನಿಮ್ಮ ಹೋರಾಟವಾಗಿ ನಮ್ಮ ಈ ಟೋಲ್ಗಳಲ್ಲಿ ಈಗ ಆಗ್ತಿರೋ ಟೋಲ್ಗಳಲ್ಲಿ ಎಷ್ಟೋ ಕಡೆ ಪ್ರಾಬ್ಲಮ್ ಆಗ್ತಿರೋದು ಇಷ್ಟೇ. ಎಷ್ಟೋ ಜನಕ್ಕೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಈ ಟೋಲ್ ಅಲ್ಲಿ ಹೋಗಿ ನಮ್ಗೆ ಯಾರಿಗೆ ಕಾನೂನು ಗೊತ್ತಿರ್ತದೋ ಅವ್ರು ಕೇಳ್ತಾರೆ, ಈಗ ಯಾಕೆ ನಿಮ್ಗೆ ಟೋಲ್ 45 ಕಿಲೋಮೀಟರ್ 90 ಕಿಲೋಮೀಟರ್ ಇಷ್ಟು ನಿಮ್ದು ಯಾಕೆ ಬರ್ತಾ ಇದೆ, ನೀವು ಬರೋದಿಲ್ಲ ಅಂತ ಹೇಳಿದಾಗ ಅಷ್ಟು ಜನ ಟೋಲ್ ಕಲೆಕ್ಷನ್ ಮಾಡಿದಾಗ ಬಿಟ್ಟಿದ್ದ ಇನ್ಸ್ಟೆನ್ಸಸ್ ಇದೆ. ಈಗ ಯಾಕೆ ಇವ್ರ ಕಾನೂನು ಚೆನ್ನಾಗಿ ಗೊತ್ತಿರ್ತದೆ, ಇವ್ರ ಹತ್ರ ಯಾಕೆ ನಾವು ಟೋಲ್ ಕಲೆಕ್ಟ್ ಮಾಡ್ಬೇಕು, ನೀವು ಹೋಗಿ ಸರ್ ಅಂತ ಹೇಳ್ತಾರೆ. ಈಗ ಎಷ್ಟೋ ಕಡೆ ನಾನು ಕೇಳಿದ್ರೆ BC ರೋಡಲ್ಲಿ ಎಷ್ಟೋ ಜನ ಕೊಡದೇ ಇಲ್ಲ ಟೋಲ್, ಅವರಿಗೆ ಬಿಡ್ತಾರೆ, ಇನ್ನು ಕೆಲವರಿಗೆ ಕೇಳ್ತಾರೆ. ಸೊ ಇದಕ್ಕೆ ಒಂದು ಕಾನೂನು ಬಾಹಿರ ಏನಂತ ಅಲ್ಲಿ ಕೂಡ ನೋಟಿಸ್ ಕೂಡ ಕರೆಕ್ಟ್ ಆಗಿ ಕೊಟ್ಟಿಲ್ಲ, ಯಾವ ಇದ್ರ ಮೇಲೆ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ತರ ಒಂದು ಅವ್ಯವಹಾರಗಳು ನಡೀತಾನೆ ಇದೆ. ಇದಕ್ಕೆ ನಮಗೆ ನಮ್ಮ ಜನರಿಗೆ ಇದರ ಬಗ್ಗೆ ಜಾಸ್ತಿ ಜ್ಞಾನ ತಿಳುವಳಿಕೆ ಇಲ್ಲದೆ ಇರೋದು ಒಂದು ಪ್ರಮುಖ ಕಾರಣ. ಈಗಾಗಲೇ ನಾವು ಗಮನಿಸಬಹುದು, ಬಹಳಷ್ಟು ರಸ್ತೆ ನಿರ್ವಹಣೆ ಮಾಡಬೇಕಾದ್ರೆ ಅದಕ್ಕೊಂದು ಗುತ್ತಿಗೆದಾರರಿಗೆ ಕೊಟ್ಟಿರುತ್ತೆ, ನಿರ್ವಹಣೆಗೆ ಬೇರೆನೆ ಮತ್ತೊಬ್ಬ ಮೇಂಟೆನೆನ್ಸ್ ಅನ್ನುವಂಥದ್ದು ಕೊಟ್ಟಿರ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಈ ಒಂದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಈ ರಾಷ್ಟ್ರೀಯ ಹೆದ್ದಾರಿಯ ಮೇಂಟೆನೆನ್ಸ್ ಆಗ್ತಾ ಇದೆ ತಾವು ನೋಡ್ತಾ ಇದ್ದಾಗೆ? ಜನರಲಿ ಮೇಂಟೆನೆನ್ಸ್ ಅಂತ ಒಂದು ಗುತ್ತಿಗೆದಾರ ಕೊಟ್ಟಾಗ ಅದು ಟೋಲ್ ಅಲ್ಲ, ಟೋಲ್ ಇರೋದು ಬೇರೆ ಆಗ್ತದೆ, ಇದು ಬೇರೆ ಆಗ್ತದೆ. ಈ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂದಾಗ ಇದರಲ್ಲಿ ಅವರು ಮಾಡಬೇಕಾದ್ರೆ ಇಫ್ ಇಟ್ ಇಸ್ ಎ ಬಿಗ್ಗರ್ ಕಾಂಟ್ರಾಕ್ಟ್ ಆದ್ರೆ ಟೆಂಡರ್ ಕರೆದು ಮಾಡಿರ್ತಾರೆ. ಸೊ ಅದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾಮಿನೇಷನ್ ಬೇಸಿಸ್ ಮೇಲೆ ಕೆಲವು ಸಲ ಕೊಡ್ತಾರೆ. ಅವಾಗ ಅದು ಇಂಜಿನಿಯರ್ ಮತ್ತೆ ಗುತ್ತಿಗೆದಾರರು ಅವ್ರ ಕೈ ಕೆಳಗೆ ಇರ್ತದೆ. ಸೊ ಅವಾಗ ಅವರ ರೇಟ್ಗಳು ಮ್ಯಾಚ್ ಆಗ್ಲಿಲ್ಲ ಆದಾಗ ಅವರ ಕಳಪೆ ಕಾಮಗಾರಿಕೆಗೆ ಬಹಳವಾದ ಆಸ್ಪದಗಳಿದಾವೆ ಅಲ್ಲಿ. ಸೊ ಅಲ್ಲೆಲ್ಲ ಆಗೋದೆಲ್ಲ ಕಳಪೆ ಕಾಮಗಾರಿಗಳು. ಸೊ ಅಂತ ಕಡೆಗಳಲ್ಲಿ ನಮ್ಮಲ್ಲಿ ಒಂದು ಪ್ರಾಮುಖ್ಯತೆ ಒಂದು ಇದು ಕೊಡ್ತಾ ಇಲ್ಲ, ಗವರ್ನೆನ್ಸ್ ಕೊಡ್ತಾ ಇಲ್ಲ. ಈ ತರ ಒಂದು ಬಹಳ ಕಡೆ ಈ ತರ ಸಾಧ್ಯತೆ ಇದೆ, ಆಗ್ತಾನೆ ಇದೆ. ನಾವು ಈ ದೃಶ್ಯದಲ್ಲೇ ನಾವು ನೋಡ್ಕೊಂಡು ಬಂದ್ವಿ, ಒಮ್ಮೆ ಎಲ್ಲ ವಿಚಾರಗಳನ್ನು ಸವಿಸ್ತಾರದ ವಿಚಾರಗಳನ್ನು ನೋಡ್ಕೊಂಡು ಬಂದ್ವಿ. ಮತ್ತೊಮ್ಮೆ ಅದನ್ನು ನೋಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಬರ್ತೇನೆ. ಮತ್ತಷ್ಟು ಅಪ್ಡೇಟ್ ಗಳನ್ನು ಕೂಡ ಮಾಡ್ತೀನಿ. ಚರ್ಚೆ ಕೂಡ ಬಹಳಷ್ಟು ವಿಚಾರಗಳಿದೆ, ಅದನ್ನು ಕೂಡ ಮುಂದಿಡ್ತೀನಿ. ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್.
ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಬಹಳಷ್ಟು ವಿಚಾರಗಳನ್ನು ಕೂಡ ಮಾತಾಡ್ತಿದ್ವಿ. ಡೇಂಜರ್ ಝೋನ್ ಅಲ್ಲೇ ಟೋ ಅಲ್ಲೇ ಈಗ ಸುರತ್ಕಲ್ ಕೂಡ ಸೇರಿಕೊಂಡಿರುವಂಥದ್ದು. ಸುರತ್ಕಲ್ಲಲ್ಲೂ ಕೂಡ ಬಹಳಷ್ಟು ಪ್ರದೇಶಗಳು ಕೂಡ ಡೇಂಜರ್ ಝೋನ್ ಅಲ್ಲಿ ಇದೆ ಅನ್ನುವಂಥದ್ದು. ಅದು ಯಾವುದೆಲ್ಲ ಅನ್ನುವಂಥದ್ದು ನೋಡ್ಕೊಂಡ್ ಬರೋಣ. ಎಸ್, ಇದೀಗ ಸುರತ್ಕಲ್ನ ಪ್ರದೇಶದಲ್ಲಿರುವಂತಹ ಡೇಂಜರ್ ಝೋನ್ಗಳನ್ನು ನೋಡ್ಕೊಂಡೊಮ್ಮೆ ಬರೋಣ. ಅದಕ್ಕೆ ಬಹಳಷ್ಟು ವಿಚಾರಗಳು ಕೂಡ ಇಲ್ಲಿ ಗಮನಾರ್ಹ ವಿಚಾರಗಳು ಕೂಡ ಇದೆ ಅನ್ನುವಂಥದ್ದು. ರಿಕ್ಷಾ ಪಾರ್ಕ್ ಕೂಡ ಬಸ್ಸು ತಂಗುದಾಣದಲ್ಲೇ ನಿಂತಿರುವಂಥದ್ದು, ಅಥವಾ ಅಲ್ಲೇ ದ್ವಿಚಕ್ರ ವಾಹನಗಾರರು ಕೂಡ ಪಾರ್ಕಿಂಗ್ ಅನ್ನು ಮಾಡ್ತಾರೆ. ಇದರಿಂದಲೂ ಕೂಡ ಒಂದು ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಈ ಕೆಳಗಳಲ್ಲಿ ಸರ್ವಿಸ್ ರಸ್ತೆ ಬೇಕಿತ್ತು, ಅಲ್ಲಿ ರಸ್ತೆಗಳು ಕೂಡ ಇಲ್ಲ. ಹಾಗೇನೆ ವೇಗದೂತ ಬಸ್ಸುಗಳು ಅಲ್ಲಿ ನಿಲ್ಬೇಕಾಗಿತ್ತು. ಎಸ್, ಎರಡನೇದಾಗಿ ನಾವು ಗಮನ ಹರಿಸೋದಾದ್ರೆ ಅಲ್ಲಿ ಸರ್ವಿಸ್ ರಸ್ತೆಯಲ್ಲಿ ನಿರ್ಮಾಣ ಆಗ್ಬೇಕಂತ ಸ್ಥಳದಲ್ಲೇ ಈಗಾಗಲೇ ನೀವು ಗಮನಿಸಬಹುದು ಬಹಳಷ್ಟು ಬಹುಮಹಡಿ ಕಟ್ಟಡಗಳು ಕಾಣ್ತಾ ಇರುವಂಥದ್ದು. ಎರಡನೇದಾಗಿ ಆ ಒಬ್ಬ ಬಾಲಕ ಯಾವ ರೀತಿಯಲ್ಲಿ ಒಂದು ರಸ್ತೆಯ ಮಧ್ಯದಲ್ಲಿ ಬಂದು ನಿಂತಿದ್ದಾನೆ ಸೈಕಲ್ ಹಿಡ್ಕೊಂಡು, ಆ ದಾಟುವಂತ ಹರಸಾಹಸ ತಾವೇ ನೋಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಆತ ಆ ರಸ್ತೆ ದಾಟಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಹಿಂದೆಯಿಂದ ಅಥವಾ ಮುಂದೆಯಿಂದ ಯಾವ ಕಡೆಯಿಂದ ಬರುತ್ತೆ ವೆಹಿಕಲ್ಗಳು ಅಂತ ಅನ್ನುವಂಥದ್ದು ನೋಡ್ಕೊಂಡು ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಒಂದಷ್ಟು ದಾಟುವಂತ ಪರಿಸ್ಥಿತಿ ಈ ಸುರತ್ಕಲ್ನ ಒಂದು ಕಾಲೇಜ್ ಭಾಗದ ಅಥವಾ ಮುಂಭಾಗದಲ್ಲಿರುವಂತ ಒಂದು ಸ್ಥಿತಿ. ಅಲ್ಲಿಯ ಸ್ಥಿತಿ ಬೆಳಗಿನ ಜಾವ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಂಜೆ ವೇಳೆ ಆಗಿರ್ಬೋದು, ಬಹಳಷ್ಟು ಅಪಘಾತಗಳಿಗೆ ಕಾರಣ. ಅಂದ್ರೆ ಅಲ್ಲಿ ವೇಗಕ್ಕೆ ಒಂದು ಕಡಿವಾಣ ಇರೋದಲ್ಲ, ಅತಿಯಾದ ವೇಗದಲ್ಲೇ ವೇಗದೂತ ಬಸ್ಗಳು ಅಥವಾ ಏನೋ ಲಾರಿಗಳು, ಟ್ರಕ್ಗಳು ಕೂಡ ಇಲ್ಲಿ ಒಂದು ಅಷ್ಟು ವೇಗದಲ್ಲೇ ಸಂಚಾರ ಮಾಡ್ತವೆ. ಇದರಿಂದಲೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಎಸ್ ವೀಕ್ಷಕರೇ, ಇದರ ಹೆಚ್ಚಿನ ವಿಚಾರಗಳನ್ನು ಮಾಹಿತಿಯನ್ನು ಕೂಡ ತಿಳ್ಕೊಳ್ಳಿಕ್ಕೆ ನಮ್ಮ ಜೊತೆ ನೇರ ಜಾಯಿನ್ ಆಗಿದ್ದಾರೆ ಹರಿಕೃಷ್ಣ ಅವರು ಫೋನ್ ಇನ್ ಮೂಲಕ. ಎಸ್, ಹಲೋ, ನಮಸ್ತೆ ಸರ್. ಎಸ್, ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯ ಒಂದಷ್ಟು ಅವ್ಯವಸ್ಥೆಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಕಾಮಗಾರಿಯ ಒಂದು ಅರ್ಧಂಬರ್ಧ ಆಗಿದ್ರೆ ಒಂದು ಕಡೆಯಲ್ಲಿ ಟೋಲ್ ಗೇಟ್ ಕೂಡ ಅಥವಾ ಟೋಲ್ ಕಾರ್ಯಾಚರಣೆ ಮಾಡ್ತಾ ಇದೆ. ಆದ್ರೆ ಜನರ ಸಂಕಷ್ಟ ಮಾತ್ರ ಅದೇ ರೀತಿಯಲ್ಲಿ ಮುಂದುವರೆದಿದೆ ಅನ್ನುವಂಥದ್ದು. ಹೇಗನಿಸ್ತಾ ಇದೆ ತಾವು? ಇದ್ರ ಬಗ್ಗೆ ಏನ್ ಹೇಳುದು ಜನರಿಗೆ ಗೊತ್ತಿದೆ. ಆದ್ರೂ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಜನ ತುಂಬಾ ಸಾವಧಾನಿಗಳಾಗಿದ್ದಾರೆ. ತಾಳ್ಮೆ ಅಂದ್ರೆ ಅವ್ರಿಗೆ ಸಂಖ್ಯೆ ಹಾಕಿ ಅಂತ ಹೇಳ್ಕೊಂಡೇ ಕೂತ್ಕೊಳ್ತಾರೆ ಹೊರತು ಇದ್ರ ಬಗ್ಗೆ ಸರಿಪಡಬೇಕು, ಇದನ್ನ ಸರಿ ಮಾಡ್ಬೇಕು ಅಂತ ಹೇಳುವ ಕಾಳಜಿ ಇಲ್ಲ ಯಾರಿಗೂ. ಜನ ಇನ್ನೂ ಆ ಬಗ್ಗೆ ಒಟ್ಟಾಗ್ತಾ ಇಲ್ಲ.
ಜನ ಒಟ್ಟಾಗ್ತಾ ಇಲ್ಲ ಅನ್ನುವಂಥದ್ದು. ಎಸ್, ನೀವು ಕೂಡ ಹೋರಾಟದಲ್ಲಿ ಇದರ ಬಗ್ಗೆ ಬಹಳಷ್ಟು ಮಾಹಿತಿ ಕೂಡ ಇದೆ ಅಂತ ಕೇಳಿ ತಿಳ್ಪಟ್ಟೆ. ನಿಮ್ಗೆ ಬಹಳಷ್ಟು ಮಾಹಿತಿಗಳಿದೆ ಅನ್ನುವಂಥದ್ದು. ಒಟ್ಟಾರೆ ಈ ರಾಷ್ಟ್ರೀಯ ಹೆದ್ದಾರಿಯ ಒಂದು ಪ್ಲಾನ್ ಹೇಗಿತ್ತು ಸರ್? ಮೊದಲಿನ ಪ್ಲಾನ್ ಹೇಗಿತ್ತು? ರಾಷ್ಟ್ರೀಯ ಹೆದ್ದಾರಿ ಪ್ಲಾನ್ ಅಂತ ಹೇಳಿದ್ರೆ ಅವ್ರಿಗೆ ಖುಷಿ ಬಂದ ಹಾಗೆ ಪ್ಲಾನ್ ಮಾಡ್ತಾರೆ. ಅವರು ಉಂಟಲ್ಲ, ಹೇಳಿದ್ರೆ ನಮ್ಮದು ಇಂಟರ್ನ್ಯಾಷನಲ್ ಇದ್ದಾರೆ. ಈಗ ಇಲ್ಲಿ ಬೈಕಂಪಾಡಿ ಮೇಲ್ಸೇತುವೆ ನೀವು ನೋಡಿರ್ಬೋದು ಅನ್ಸ್ತದೆ ಅಲ್ವಾ? ಅದರಲ್ಲಿ ಹೊತ್ತಾಗಿ ಒಂದು ಮಾಡಿದ್ದಾರೆ. ಈಗ ಹಳೆದು ಬಿಡಿ, ಹೊತ್ತನ್ನ ಮಾಡಿದ್ದಾರೆ. ಹೊತ್ತು ಮಾಡುವಾಗ ಮುಂದಕ್ಕೆ 2 ಯೂ ಟರ್ನ್ ಬೇಕು ಅಂತ ಹೇಳಿಕೊಂಡು 2 ಬ್ರಿಡ್ಜ್ ಅನ್ನ ಸೇರಿಸ್ಕೊಂಡ್ರು. ಒಂದು ರೈಲ್ವೆ ಬ್ರಿಡ್ಜ್, ಆಮೇಲೆ 2 ಹೊಸ ಯೂ ಟರ್ನಿಗೋಸ್ಕರ 2 ಬ್ರಿಡ್ಜ್, ಹಾಗೆ ಒಟ್ಟು 3 ಬ್ರಿಡ್ಜ್ ಮಾಡಿದ್ರಲ್ಲಿ. ಈಗ ಟೋಟಲ್ ವಿಡ್ತ್ ಬಂದು ನಮ್ಮದು ಎಷ್ಟು, ಅದು 17 ಮೀಟರ್ ಇರ್ಬೋದು ಅಂತ ಅನ್ಸುತ್ತೆ. ಎಕ್ಸಾಕ್ಟ್ ಫಿಗರ್ಸ್ ವ್ಯತ್ಯಾಸ ಇರ್ಬೋದು ಅಲ್ವಾ? ರೈಲ್ವೆ ಬ್ರಿಡ್ಜ್ ಆಗುವಾಗ ಅದಕ್ಕೆ 17 ಗೆ +2 ಮಾಡಿ 18, 19 ಮಾಡಿರ್ತಾರೆ. ಬಟ್ ಈ ಕಡೆ ಯೂ ಟರ್ನಿಗೋಸ್ಕರ ಮಾಡಿದ ಬ್ರಿಡ್ಜ್ ಅದು 10 ಮೀಟರ್ಸ್ ಮಾಡಿಬಿಡ್ತಾರೆ. ಸೊ ಅಲ್ಲಿ ಬರುವಾಗ ಬಲ್ಜ್ ಆಗಿಕೊಂಡು ಬರ್ತಾರೆ. ಅದರಿಂದಾಗಿ ಆಕ್ಸಿಡೆಂಟ್ ಆಗಿ ಒಬ್ಬ ಬೈಕ್ ಇಂದ ಬಿದ್ದು ತಿಳ್ಕೊಂಡಿದ್ದಾರೆ. ಇದನ್ನ ಇದ್ರದ್ದು ಡಿಸೈನರ್ ಯಾರು, ಇದನ್ನ ಯಾರು ಮಾಡಿದ್ದು ಅಂತ ಕೇಳಿದ್ರೆ ನಮ್ಗೆ ಹೊರಗಡೆಯಿಂದ ಹೊರದೇಶದ ಸ್ವಿಟ್ಜರ್ಲೆಂಡ್ ಇನ್ನ ಬೇರೆ ಹಾಕಿದ್ದು. ನನ್ನ ಹತ್ರ ಪೇಪರ್ಸ್ ನಾನು ಟೇಬಲ್ ನಲ್ಲಿ ಇಲ್ಲ, ಇಲ್ಲಾಂದ್ರೆ ಹೇಳ್ತಿದ್ದೆ ನಿಮ್ಗೆ ಯಾರು ಅಂತ. ಅಲ್ಲಿ ಅಡ್ರೆಸ್ ಕೊಡ್ತಾರೆ, 2 ಅಡ್ರೆಸ್. ಕನ್ಸಲ್ಟೆಂಟ್ ಯಾರು, ಡಿಸೈನರ್ ಯಾರು ಅಂತ ಹೇಳಿದ್ರೆ ನಮ್ಮಲ್ಲಿ ಇವರಿಗೆ ಇಂಜಿನಿಯರ್ ಗಳ ಕೊರತೆ ಇರ್ಬೇಕು ಅಂತ ಅನಿಸ್ತದೆ. ಅದಕ್ಕೆ ಅಲ್ಲಿಯ ಡಿಸೈನ್ ಕೊಡ್ತಾರೆ. ಅವರು ಈ ರೀತಿಯ ಡಿಸೈನ್ ಹೇಳ್ತಾರೆ. ನೀವು ನೋಡಿರ್ಬೋದು ಬೈಕಂಪಾಡಿಯ ರೈಲ್ವೆ ಬ್ರಿಡ್ಜ್ಗೋಸ್ಕರ ಮಾಡಿರೋದು ಓವರ್ ರೋಡ್ ಉಂಟಲ್ಲ, ಅದು ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ನಾವು 2018 ಹೋಗಿ 2020 ಹೀಗೆ ಬರ್ತಾ ಇರುವವರು, ನಾವು ಮಾತ್ರ ಇದನ್ನ ಡಿಸೈನ್ ಮಾಡಿರೋದು 1950ನದ್ದು. ಹಿಂದಿನ ಡಿಸೈನ್ ಇದೀಗ ಅಪ್ರೂವಲ್ ಆಗ್ತಾ ಇದೆ. ಹೇಳಿ ಸರ್. ಹಿಂದಿನ ಡಿಸೈನ್ ಇದೀಗ ಅಪ್ರೂವಲ್ ಆಗ್ತಾ ಇದೆ ಅನ್ನುವಂಥದ್ದು. ಅಲ್ಲ, ಹಿಂದಿನ ಡಿಸೈನ್ ಅಲ್ಲ ಇದು. ಯಾರು ಲೇ ಮ್ಯಾನ್ ಕೂಡ ಈ ತರ ಡಿಸೈನ್ ಮಾಡೋದಿಲ್ಲ. ಏನು ಗೊತ್ತಿಲ್ಲದವನು ಒಟ್ಟರಾಶಿ ಒಂದ್ ಕಡೆಯಲ್ಲಿ ಕೂತ್ಕೊಂಡು ಮಾಡ್ರಪ್ಪ ಹೋಗ್ರಪ್ಪ ಅಂತ ಹೇಳಿದಾಗ ಆಗಿದೆ ಅದು. ಆ ತರದ ಕೆಲಸ ಮಾಡಿದ್ದಾರೆ. ಸಾಧಾರಣ ಮನುಷ್ಯನಿಗೆ ಸಹ ಗೊತ್ತಾಗ್ತದೆ ರೋಡ್ ಹೇಗಿರ್ಬೇಕು ಅಂತ ಹೇಳ್ಕೊಂಡು. ಇವರು ರೋಡ್ ಮಾಡುವಾಗ ಅಲ್ಲಿ ಬ್ರಿಡ್ಜ್ ಅನ್ನ ಮುಂದಕ್ಕೆ ಬೇಕು ಅಂತ ಪ್ಲಾನ್ ಮಾಡಿದ್ದಾನೆ. ಹೌದೌದು, 20 ವರ್ಷದ ಒಂದು ಪ್ಲಾನಿಂಗ್ ಇತ್ತು. 20 ವರ್ಷದ ನಂತರವೂ ಕೂಡ ಎಷ್ಟೋ ಜನಸಂಖ್ಯೆ ಹೆಚ್ಚಳ ಆದ್ರೂ ಕೂಡ ಅದಕ್ಕೆ ಯೋಗ್ಯವಾದಂತ ರಸ್ತೆ ಆಗ್ಬೇಕು ಅನ್ನುವಂಥದ್ದು. ರಸ್ತೆಯನ್ನು ಮಾಡ್ಬೇಕು. ಆ ತರ ಮಾಡೋದು ಹೀಗೆ ಮಾಡಿದ್ದಾರೆ. ಇನ್ನ ಟೋಲ್ ಗೇಟ್ ನಲ್ಲಿಯೂ ಅಷ್ಟೇ. ಟೋಲ್ ನಲ್ಲಿ ಇವರು ಇಲ್ಲಿ ಸುರತ್ಕಲ್ನಲ್ಲಿ 45 ರೂಪಾಯಿ ತಗೊಳ್ತಾ ಇದ್ರು. ಈಗ ಚೇಂಜ್ ಆಗಿದೆ, 50 ಆಗಿದೆ. ನಾನು ಹಳೆ ಫಿಗರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಅದೇ ಇನ್ಕ್ಲೂಡ್ ಹೊಸತಕ್ಕೂ ಓಕೆ. ಬಿಟಿ ರೋಡ್ ನಲ್ಲಿ 20 ರೂಪಾಯಿ ತಗೊಳ್ತಾ ಇದ್ರು. ಸುರತ್ಕಲ್ ನಲ್ಲಿ 45, ಮುಲ್ಕಿನಲ್ಲಿ 30 ರೂಪಾಯಿ. ಆಯ್ತಾ? ಬಟ್ ಮಂಗಳೂರಿನಿಂದ ಬಿಟಿ ರೋಡ್ಗೆ 16.882 ಕಿಲೋಮೀಟರ್, ಮಂಗಳೂರಿನಿಂದ ಸುರತ್ಕಲ್ಗೆ 17 ಕಿಲೋಮೀಟರ್. ಹೀಗಿರ್ಬೇಕಾದ್ರೆ ಸುರತ್ಕಲ್ ನಲ್ಲಿ 45 ರೂಪಾಯಿ, ಬಿಟಿ ರೋಡ್ ನಲ್ಲಿ 20 ರೂಪಾಯಿ. ಇದು ಯಾವ ನ್ಯಾಯ ಸರ್? ಇದನ್ನ ಕೇಳಿದ್ರೆ ಯಾರು ಏನು ಮಾಡೋದಿಲ್ಲ. ಅಲ್ಲಿ ಅದಕ್ಕೆ ದೊಡ್ಡ ಒಂದು ಇದೇ ಇದೆ, ಲಾಗಿನೇ ಇದೆ, ತುಂಬಾ ಜನರಿಗೆಲ್ಲ ಹೋಗುತ್ತೆ. ಆದ ಕಾರಣ ಹಾಗೆ ಆಗ್ತಾ ಉಂಟಷ್ಟೇ. ಅದಕ್ಕೋಸ್ಕರ ಸಾಮಾನ್ಯ ಜನರು ಮಾತ್ರ ನೋವು ಪಡ್ತಾ ಇರ್ಬೇಕು, ಬಾಧೆ ಪಡ್ತಾ ಇರ್ಬೇಕು ಅನ್ನುವಂಥದ್ದು. ಇಲ್ಲ, ಸಾಮಾನ್ಯ ಜನರಿಗೆ ಬಿದ್ದೋಗ್ಲಿಲ್ಲ. ನಮ್ಮ ಮಂಗಳೂರಿನವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಅವ್ರು ಬೇರೆ ನೋಡಿಕೊಳ್ಳೋರು ಇದ್ದಾರೆ ಅಂತ ಹೇಳ್ಕೊಂಡು ಹಾಗೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಬೇರೆ ವಿಷಯಗಳಿಗೆಲ್ಲ ಒಟ್ಟಾಗ್ತೀವಿ ನಾವು ಕೂಡಲೇ. ಇಂಥ ವಿಷಯಗಳಿಗಾಗುವಾಗ ಯಾರು ಒಟ್ಟಾಗುದಿಲ್ಲ. ನಿಜ ಸರ್, ನಿಜ. ಇದೊಂದು ದುರಂತ ಆಗಿದೆ. ಇದರಿಂದಲೇ ಕೂಡ ಇಂಥವರಿಗೆ ಒಂದು ಆಸ್ಪದ ಕೊಟ್ಟಾಗೆ ಆಗಿದೆ. ಹಣ ಮಾಡೋದಕ್ಕೆ ಆಗಿರ್ಬೋದು, ಒಂದು ದಂಧೆಕೋರರಿಗೆ ಆಗಿರ್ಬೋದು. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡಿದಕ್ಕೆ. ಓಕೆ, ಇನ್ನು ಹೇಳ್ಬೋದಾದ್ರೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇದೆ ಅಲ್ಲ, ಗೇಟ್ ನಲ್ಲಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಗೆ ಸಹ ಚಾರ್ಜ್ ಅನ್ನ ಎಕ್ಸ್ಟ್ರಾ ತಗೊಳ್ತಾ ಇದ್ದಾರೆ. ನಿಜವಾಗಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಸಹ ಇದ್ರ ಅಂಡರ್ ನಲ್ಲೇ ಬರ್ತಾರೆ. ಇವಾಗ ಹೇಳೋದಂತ ಹೇಳಿದ್ರೆ ಲೈಟ್ ಕಮರ್ಷಿಯಲ್ ವೆಹಿಕಲ್ ಗೆ 75 ರೂಪಾಯಿ. ಇಲ್ಲಿ ಗೇಟ್ ನಲ್ಲಿ ಏನ್ ತಗೊಳ್ತಾರೆ ಅಂತ ಹೇಳಿದ್ರೆ 150 ರೂಪಾಯಿ ತಗೊಳ್ಳೋದು. ಹೀಗೆ ಖುಷಿ ಬಂದಂಗೆ ರೇಟು. ಅವನು ಸಹ ಯಾಕೆ ಬೇಕು ಅಂತ ಹೇಳಿ ಕೊಟ್ಟು ಹೋಗ್ತಾ ಇರ್ತಾನೆ. ಇಲ್ಲ ಅಂದ್ರೆ ನಿನಗೆ 150 ಆಗುತ್ತೆ, 90 ತಗೊಳ್ತೀನಿ ಅಂತ, 75 ಅಲ್ಲ 15 ಎಕ್ಸ್ಟ್ರಾ, ಈ ರೀತಿ ಅಂತ. ಇದು ಹಗಲ್ ದರೋಡೆ ಅಂತ ಹೇಳ್ತೀವಲ್ಲ, ಇಂಥದ್ದಾದ್ರೂ ನಾವೆಲ್ಲ ಕಣ್ಮುಚ್ಕೊಂಡು ಕೂತ್ಕೊಳ್ತಾ ಇದ್ರೆ ಇದು ದೊಡ್ಡ ದುರಂತ. ನಿಜ ಸರ್. ಓಕೆ. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಇನ್ನು ಬೇಕಾದಷ್ಟು ಮಾಹಿತಿ ಇದೆ,
ಎಸ್ ಎಸ್ ಮುಂದಿನ ಕ್ಷಣ ನಿಮ್ಮ ಒಂದು ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಸರ್ ಥ್ಯಾಂಕ್ ಯು. ಓಕೆ, ನಮಸ್ಕಾರ. ಎಸ್ ವೀಕ್ಷಕರೇ, ರಾಜೇಂದ್ರ ಕುಮಾರ್ ಅವ್ರ ಜೊತೆ ಈ ಬಗ್ಗೆ ಚರ್ಚೆನೂ ಕೂಡ ಮಾತಾಡ್ತಾ ಇದೆ. ಬಹಳಷ್ಟು ವಿಚಾರಗಳ ಬಗ್ಗೆ ಕೂಡ ಮುಂದಿಟ್ಟರು ಅವರು ರಾಜೇಂದ್ರ ಕುಮಾರ್ ಅವರು. ಎಸ್ ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ ಅನ್ನುವಂಥದ್ದು ಬಹಳಷ್ಟು ಸಮಸ್ಯೆಯ ಕೂಪ ಆಗ್ತಾ ಇದೆ. ಆದ್ರೆ ಕಾಮಗಾರಿ ನಡೆದರೂ ಕೂಡ ಜನರಿಗೆ ಯೋಗ್ಯವಾದಂತ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು. ಮತ್ತಷ್ಟು ವಿಚಾರಗಳನ್ನು ಚರ್ಚೆಗಳನ್ನು ಮುಂದುವರಿಸ್ತೇನೆ. ಎಸ್ ರಾಜೇಂದ್ರ ಕುಮಾರ್ ಅವರೇ ಮತ್ತೊಮ್ಮೆ ವೆಲ್ಕಮ್. ಈಗಾಗಲೇ ನೀವು ಗಮನಿಸಬಹುದು ಬಹಳಷ್ಟು ವಿಚಾರಗಳನ್ನು ಕೂಡ ನಾವು ಚರ್ಚೆಯಲ್ಲಿ ಮಾತಾಡ್ತಿರುವಾಗ ಇವರು ಕೂಡ ಹೇಳಿದ್ರು ಟೋಲ್ಗಳ ಸಂಗ್ರಹ ಆಗಿರಬಹುದು ಅಥವಾ ರಸ್ತೆಗಳ ಕಾಮಗಾರಿಯ ಒಂದು ವಿಳಂಬ ಆಗಿರಬಹುದು. ನಾವು ಏನೋ 1800 ಅಥವಾ 80ರಲ್ಲಿ ಇದೀವ ಅಂತ ಒಂದು ಪ್ಲಾನ್ ಅನ್ನು ಈಗ ಅಪ್ರೂವಲ್ ಮಾಡುವಂಥದ್ದು ಅಥವಾ ವೈಂಡಿಂಗ್ ಮಾಡುವಂಥದ್ದು ಆಗ್ತಾ ಇದೆ. ಅಂದ್ರೆ ನಾವು ಫ್ಯೂಚರ್ ಥಿಂಕಿಂಗ್ ಮಾಡ್ತಾ ಇಲ್ಲ, ಮಾಡಿದ್ರೆ ಅದು ಬಾಯಲ್ಲಿ ಮಾತ್ರ, ವ್ಯಕ್ತಿಗತವಾಗಿ ಅಥವಾ ಕೆಲಸದಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಇದು ದುರಂತ ಅಂತ ಅನಿಸ್ತಾ ಇಲ್ಲ. ಇದು ನಮ್ಮ ದುರಾದೃಷ್ಟ ಅಂತಾನೆ ಹೇಳ್ಕೋಬೇಕು. ದುರಂತ. ಯಾಕೆಂದ್ರೆ ಒಂದು ಪ್ಲಾನಿಂಗ್ ಮಾಡೋದಕ್ಕೆ ಕೂಡ ಅವರು ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಒಂದು ಇದಕ್ಕೆ ಬೇರೆ ಇನ್ನೇನು ಬೇರೆ ವರ್ಡ್ ಕಾಣೋದಿಲ್ಲ. ಒಂದು ದುರಾದೃಷ್ಟ ಅಂತಾನೆ ಹೇಳ್ಕೋಬೇಕು. ಯಾವುದೇ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟಿ ತಗೋಬೇಕಾದರೆ ಒಂದು 10 years ಅಂತಲ್ಲ, ಮಿನಿಮಮ್ ಒಂದು 20 years. ಹೈವೇ ಅನ್ನೋದು ಸಣ್ಣದಲ್ಲ. ಒಂದು 20 years ತನಕ ನೀವು ಯೋಚನೆ ಮಾಡಬೇಕು ಎಷ್ಟು ಟ್ರಾಫಿಕ್ ಇಂಟೆನ್ಸಿಟಿ ಇರ್ತದೆ, ಎಷ್ಟು ಯಾವ ವೆಹಿಕಲ್ಸ್ ಬರ್ತದೆ ಮುಂದೆ ಅಂತ ಹೇಳಿ. ಸೊ ಈಗ ಅಂತದೆಲ್ಲ ಯೋಚನೆ ಮಾಡಿದಾಗ ಪ್ಲಾನಿಂಗ್ ಮಾಡಿದಾಗ ಮಾಸ್ಟರ್ ಪ್ಲಾನ್ ಮಾಡಿ ಹಾಕಿ ಮಾಡ್ಕೋಬೇಕು. ಅಂತ ಒಂದು ಚಟುವಟಿಕೆಗಳಿಗೆ ನಡೀತಾನೆ ಇಲ್ಲ ಅಂತ ಹೇಳಿದ ಮೇಲೆ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋದಿಲ್ಲ ಈಗಿನ ಸಾಲದಲ್ಲಿ. ಈಗ ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಈ ಹೈವೇಗಳು ಅಲ್ಲೆಲ್ಲಿ ಕ್ರಾಸ್ ಆಗ್ತಾ ಇದ್ರೆ ಅಲ್ಲಿ ಏನೇನು ಚೇಂಜಸ್ ಆಗ್ತದೆ ಅಂತ ಹೇಳಿ ಇವತ್ತಿನ ದಿವಸ ನಾನು ನಿಮ್ಮ ಸ್ಟುಡಿಯೋಗೆ ಬರೋದಕ್ಕೆ ಒಂದು 10 ನಿಮಿಷ ಲೇಟ್ ಆಗ್ತಾ ಇತ್ತು. ಸಿಟಿ ಆಗುವಂತ ಕನಸುಗಳು ಇದೀಗ ನೆರವೇರ್ತಾ ಇದೆ. ಆದ್ರಿಂದ ಡಿಲೇ ಆಯ್ತು ಸರ್. ಇನ್ನೂ ಎಲ್ಲಾದ್ರೂ ಬೇಗ ಬರ್ಬಹುದು ಮುಂದಿನ ದಿನಗಳಲ್ಲಿ. ಅಲ್ಲ, ಸ್ಮಾರ್ಟ್ ಸಿಟಿ ಆಗ್ಬಹುದು. ಸ್ಮಾರ್ಟ್ ಸಿಟಿ ಅಂದ್ರೆ ಏನು ಅಂತಾನೆ ಅರ್ಥ ಇಲ್ಲ. ನಮ್ಮ ಇವತ್ತಿನ ಸ್ಮಾರ್ಟ್ ಸಿಟಿ ಅಂದ್ರೆ ಏನು ಅಂತ ಅರ್ಥ ಕೂಡ ಗೊತ್ತಿಲ್ಲ. ಈಗ ನಮ್ಮ ನಂತೂರ್ ಸರ್ಕಲ್ ಅಲ್ಲಿ ನನಗೆ ಇಲ್ಲಿ ಬರೋದಕ್ಕೆ 10 ನಿಮಿಷ ಲೇಟ್ ಆಯ್ತು. ಯಾಕೆ ಅಂತ ಕೇಳಿದ್ರೆ ನಮ್ಮ ನಂತೂರ್ ಸರ್ಕಲ್ ಅಲ್ಲಿ ಈಗ ಟ್ರಾಫಿಕ್ ಸಿಗ್ನಲ್ ಹಾಕಿದ್ದಾರೆ. ಈಗ ಟ್ರಾಫಿಕ್ ಸಿಗ್ನಲ್ ಇಂದ ಮಿನಿಮಮ್ ಅರ್ಧ ಗಂಟೆ ವೇಟ್ ಮಾಡಾಗಾಯ್ತು. ಸೊ ಆ ಟ್ರಾಫಿಕ್ ಸಿಗ್ನಲ್ ಕಾರಣ ಅಲ್ಲಿ ಹೈವೇ ಒತ್ತಡ ಎಷ್ಟಿದೆ ಅಂತೇಳಿ. ಒಂದು ಹೈವೇ ಒತ್ತಡ, ನಾನು ಟ್ರಾಫಿಕ್ ಸಿಗ್ನಲ್ ಹಾಕಿ ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಅಲ್ಲಿ ಹೈವೇ ಒತ್ತಡ ಎಷ್ಟಿರೋದ್ರಿಂದ ನೀವು ಅಲ್ಲಿಗೆ ಇಮಿಡಿಯೇಟ್ ಆಗಿ ಒಂದು ಆಕ್ಷನ್ ತಗೋಬೇಕು. ಸೊ ಅದನ್ನ ನೀವು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಟ್ರಾಫಿಕ್ ಏನು ಮಾನಿಟರ್ ಮಾಡಿದ್ರು ಕೂಡ ಅಲ್ಲಿಗೆ ಸಾಧ್ಯನೇ ಇಲ್ಲ. ನಿಮ್ಮ ವೆಹಿಕಲ್ ಗಳು ಜಾಸ್ತಿ ಇದೆ, ಲೇನ್ ವಿಡ್ತ್ ಕಡಿಮೆ ಇದೆ, ಮತ್ತೆ ಪೀಕ್ ಅವರ್ಸ್ ಅಲ್ಲಿ ಜಾಸ್ತಿ ಆಗ್ತದೆ. ಅದಕ್ಕೆ ಕ್ಯಾಟರ್ ಆಗಿ ಡಿಸೈನ್ ಮಾಡಿ ಒಂದು ಮಾತು ಸರ್, ಸುರತ್ಕಲ್ಗೆ ಸಂಬಂಧಿಸಿದಂತ ಒಂದು ವಿಚಾರ ಇದೆ. ಇಲ್ಲಿ ವಿದ್ಯಾದಾಯಿನಿಯ ಎದುರಲ್ಲಿ ನಾವು ಗಮನಿಸಬಹುದು ಅಂಡರ್ ಪಾಸ್ ಮಾಡಿದ್ದಾರೆ. ಒಂದು ಸ್ವಲ್ಪ ಕಿಲೋಮೀಟರ್ ದೂರದ ನಂತರ ಅಂಡರ್ ಪಾಸ್ ಮಾಡಿದ್ದಾರೆ. ಅದರ ವ್ಯವಸ್ಥೆಗಳು ಕೂಡ ನಿಮಗೆ ಗೊತ್ತಿರಬಹುದು. ಬಹಳಷ್ಟು ಅವ್ಯವಸ್ಥೆಗಳು ಮತ್ತೆ ಅಲ್ಲಿ ದುಶ್ಚಟಗಳನ್ನು ಮಾಡುವಂತವರಿಗೆ ಬಹಳಷ್ಟು ಆಶ್ರಯ ತಾಣ ಇರುವಂತದ್ದು ತಾವು ನೋಡ್ತಾ ಇರಬಹುದು. ಆದ್ರೆ ಇಲ್ಲಿ ಗಮನಿಸುವಂತಲ್ಲಿ ನಾವು ಏನು ಗೋವಿಂದಾಸ್ ಕಾಲೇಜ್ ಆಗಿರ್ಬೋದು ಅಥವಾ ವಿದ್ಯಾದಾಯಿನಿಯ ಮಧ್ಯದಲ್ಲಿ ಪೊಲೀಸ್ ಠಾಣೆಯ ಮಧ್ಯದಲ್ಲಿ ಅಂಡರ್ ಪಾಸ್ ಮಾಡ್ತಿದ್ರೆ ಯೋಗ್ಯವಾಗಿ ಬಳಸ್ಕೊಳ್ಳಿಕ್ಕೆ ಆಗ್ತಿತ್ತು ಏನೋ ಅಂತ ಅನಿಸ್ತಾ ಇಲ್ವಾ ಸರ್? ಈಗ ಪ್ಲಾನಿಂಗ್ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು, ಎಲ್ಲಿ ಇಂಪಾರ್ಟೆಂಟ್ ಇದೆ, ಎಲ್ಲಿ ಜನಸಂದಣಿ ಜಾಸ್ತಿ ಇದೆ ಅಲ್ಲಿ ಯೂಸ್ ಮಾಡ್ಕೋತಾರೆ ಅಂತ ಹೇಳಿ. ಈಗ ವಿದ್ಯಾಯನಿ ಕಾಲೇಜು ಮತ್ತೆ ಗೋವಿಂದ ಕಾಲೇಜುಗಳು ಅಷ್ಟು ದೂರ ಇಟ್ಕೊಂಡು ಸ್ವಲ್ಪ ದೂರ ಮಾಡಿದ್ರೆ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ವಾಕ್ ಮಾಡ್ಕೊಂಡು ಕೆಳಗಡೆ ಬಂದು ವಾಪಸ್ ಬರಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲದ ಮಾತುಗಳು. ಹಾಗೆ ಮುಂದೆ ಆಗ್ಬಹುದೇನೋ, ಯಾಕೆಂದ್ರೆ ಎಷ್ಟು ಜನ ಜಾಸ್ತಿ ಸತ್ರೆ ಜೀವ ಬೈಕಾಸರ ಜನ ಇಲ್ಲಿ ಅಟ್ಲೀಸ್ಟ್ ನಾವು ದೂರ ತಗೋಬಹುದು. ಆದ್ರೆ ಜನಸಾಮಾನ್ಯರಿಗೆ ಉಪಯೋಗ ಆಗಬೇಕಂದ್ರೆ ಅದನ್ನು ಯೋಚನೆ ಮಾಡಿ ಪ್ಲಾನ್ ಮಾಡಿ ಎಲ್ಲಿ ಮಾಡಿದ್ರೆ ಉತ್ತಮ ಅನ್ನೋದನ್ನ ಯೋಚನೆ ಮಾಡಿದಷ್ಟು ಕೆಪಾಸಿಟಿ ಕೂಡ ಅವ್ರಿಗೆ ಇರಲಿಲ್ಲ. ಸೊ ಇದನ್ನು ಮಾಡಿದ್ದು ಅವ್ರಿಗೆ ಯಾವ ದೃಷ್ಟಿಯಿಂದ ಮಾಡಿದ್ರೆ ಅಂತ ಗೊತ್ತಿಲ್ಲ ಅದನ್ನ. ಆದ್ರೆ ಯಾವ ದೃಷ್ಟಿಯಿಂದ ಮಾಡಿದ್ರು ಕೂಡ ಜನಸಾಮಾನ್ಯರಿಗೆ ಉಪಯೋಗ ಆಗಂತ ದೃಷ್ಟಿಯಿಂದ ಮಾತ್ರ ಅವ್ರು ಯೋಚನೆ ಮಾಡಲಿಲ್ಲ. ಅದಕ್ಕೆ ಮಾಡಿದ್ದು ಮೇಬಿ ಒಂದೆರಡು ವೆಹಿಕಲ್ಗಳು ಆ ಕಡೆಯಿಂದ ಹೋಗೋದಕ್ಕೋಸ್ಕರ ಮಾಡಿದ್ರೆ ಸ್ಕೂಟರ್ಗಳು ಹೋಗ್ತದೆ. ಬಟ್ ಎಷ್ಟು ಸ್ಕೂಟರ್ಗಳು ಯೂಸ್ ಮಾಡ್ತಾರೆ, ಎಷ್ಟು ಜನ ಹೈಸ್ಕೂಲ್ ಕಾಲೇಜ್ ಸ್ಕೂಲ್ ಯೂಸ್ ಮಾಡ್ಕೊಂಡು ಬರ್ತಾರೆ. ಸೊ ಅವರ ಜೀವನ ನಿಜವಾಗಿ NITK ಹತ್ತಿರ ಆಗಿರುವಂತಹ ಅಂಡರ್ ಪಾಸ್ ಏನಿದೆ ಬಹಳಷ್ಟು ಯೋಗ್ಯವಾಗಿ ಬಳಸ್ತಾ ಇದ್ದಾರೆ. ಅದು ಎಲ್ಲವೂ ಯೋಗ್ಯವಾಗಿದೆ. ಅವರ ಪ್ಲಾನಿಂಗ್ ಕರೆಕ್ಟ್ ಇದೆ. ಅವರ ಪ್ಲಾನಿಂಗ್ ಅಲ್ಲೇ ನಡೆದಿರುವಂತಹ ಇದು ಕಾಮಗಾರಿ. ಹಾಗಿರುವಾಗ ಯಾಕೆ ಬೇರೆ ಕಡೆಗಳಲ್ಲಿ ಅವರ ಪ್ಲಾನಿಂಗ್ ಕರೆಕ್ಟ್ ಆಗಿಲ್ಲ ಅನ್ನುವಂಥದ್ದು? ಅದಕ್ಕೆ ಪ್ಲಾನಿಂಗ್ ಮಾಡಬೇಕಾದ್ರೆ ಸರಿಯಾದ ಯೋಗ್ಯರಾದ ಇಂಜಿನಿಯರ್ಸ್ಗಳನ್ನ ಅಪಾಯಿಂಟ್ ಮಾಡ್ಕೋಬೇಕು. ಅವರು ಅವರಲ್ಲಿ ಇಲ್ಲಿದ್ರೆ ಕನ್ಸಲ್ಟೆನ್ಸಿ ಕೊಡಬೇಕಾದ್ರೆ ಇವತ್ತಿನ ಒಂದು ದುರಾದೃಷ್ಟವಶಾತ್ ಹೇಳ್ತೀನಿ ನಾನು, ಇದು ಹೈವೇ ಸಂಬಂಧದಲ್ಲ, ಇದು ಸ್ಮಾರ್ಟ್ ಸಿಟಿ ಸಂಬಂಧದ್ದು. ಇಲ್ಲಿ ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿಗೆ ಹೈವೇ ಕನ್ಸಲ್ಟೆಂಟ್ ಅಂತ ಯಾರು ಇಲ್ಲ. ಸೊ ನಾನು ಇಂಜಿನಿಯರ್ ಆಗಿ ನಾನು ಸ್ವಂತ ಎಷ್ಟು ದಿವಸದಿಂದ ವೆಯ್ಟ್ ಮಾಡ್ತೇನೆ. ನಾನು ಮಂಗಳೂರಿನಲ್ಲಿ ಆಗಿದ್ದು ನಾನು ಯಾಕೆ ಈಗ ಇದಕ್ಕೆ ಒಂದು ಕನ್ಸಲ್ಟೆನ್ಸಿಗೆ ಅಪ್ರೋಚ್ ಮಾಡಬಾರ್ದು ಅಂತ ವೆಯ್ಟ್ ಮಾಡ್ತಾ ಇದ್ರೆ ಇವತ್ತಿನ ನಾನು ಹೋಗಿ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ಇದಕ್ಕೆ ಗುಜರಾತ್ನಲ್ಲ ಅಥವಾ ಕಲ್ಕತ್ತಾದಲ್ಲಿರೋ ಒಂದು ಕಂಪನಿನ ಅಪಾಯಿಂಟ್
ಅಪಾಯಿಂಟ್ ಮಾಡಿದ್ದಾರೆ ಕನ್ಸಲ್ಟೆಂಟ್ಸ್, ಅದಕ್ಕೆ ಟೆಂಡರ್ ಕೂಡ ನಮ್ಗೆ ಇಲ್ಲಿ ಅನೌನ್ಸ್ ಆಗಿಲ್ಲ. ಸೊ ಆಲ್ರೆಡಿ ಹೊರಗಡೆಯಿಂದ ಕನ್ಸಲ್ಟೆಂಟ್ ಮಾಡಿ ಅವ್ರು ಏನ್ ಮಾಡ್ತಾರೆ ಕೆಲಸನ ಮಾತ್ರ ನಾವು ಇಲ್ಲಿ ಮಾಡಬೇಕಾಗುತ್ತೆ. ಒಂದು ಲೋಕಲ್ ಐಡಿಯಾನೇ ಇಲ್ದವರು ಈಗ ಇದ್ರ ಬಗ್ಗೆ ಡಿಸೈನ್ ಮಾಡ್ತಾ ಇದ್ದಾರೆ. ನಮ್ಮ ಈಗ ಲೋಕಲ್ ಇಂಜಿನಿಯರ್ಸ್ ಇಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿಲಿ ಇರೋರು ಅವ್ರು ಹೇಳಿದ್ರೆ ಮಾತ್ರ ಇಂಪ್ಲಿಮೆಂಟ್ ಮಾಡ್ತಾರೆ. ಇವರದೇ ಆದ ಸಜೆಷನ್ಸ್ ಆಗಲಿ ಅವ್ರು ಕೂಡ ಹಕ್ಕೇ ಇಲ್ಲ ಅವ್ರಿಗೆ. ಸೊ ಈಗ ಎಲ್ಲ ಡಿಸೈನ್ಸ್ ಎಲ್ಲ ಹೊರಗಡೆಯಿಂದ ಬರ್ತದೆ, ಇಲ್ಲಿ ನಮ್ಮ ಲೋಕಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಅಡ್ರೆಸ್ ಮಾಡೋದಿಲ್ಲ. ಸೊ ಅಲ್ಲಿ ಕುಳಿತವ್ರಿಗೆ ಒಂದು ಕಡೆ ಯೋಚನೆ ಮಾಡಿರ್ತಾರೆ, ಈ ಹೈವೇನಲ್ಲಿ ಇಷ್ಟು ದಿವಸ ಇದ್ರೆ ಇಷ್ಟು 25 ಮೀಟರ್ಗೆ ಒಂದು ಅಂಡರ್ ಪಾಸ್ ಮಾಡಿ ಅಲ್ಲಿ ಓಡಾಡ್ಲಿ ಅಂತ ಹೇಳಿ. ಬಟ್ ಇಲ್ಲಿ ಒಂದು ಸ್ಕೂಲ್ ಇದೆ, ಅದ್ರ ಜಾಸ್ತಿ ಜನ ಹುಡುಗ ಅಂತ ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ಥಳೀಯ ಪ್ರಾಬ್ಲಮ್ಗಳು ಏನಿದೆ, ಸ್ಥಳೀಯ ಪ್ರಾಬ್ಲಮ್ಗಳು ಯಾವ್ದು ಅವಶ್ಯಕತೆ ಅದನ್ನ ಯೋಚನೆ ಮಾಡಿದ್ರೆ, ಇಂಜಿನಿಯರಿಂಗ್ ಮಾಡಿದ್ರೆ ಈ ತರ ಒಂದು ಸಮಸ್ಯೆಗಳು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಈಗ ಸುರತ್ಕಲ್ ಭಾಗವನ್ನು ನಾವು ಗಮನಿಸೋದಾದ್ರೆ ಸರ್ವಿಸ್ ರಸ್ತೆಗಳು ಕಾಣಿಸ್ತಾ ಇಲ್ಲ. ಒಂದು ಬದಿಯಲ್ಲಿ ಸರ್ವಿಸ್ ರಸ್ತೆ ಇದೆ, ಇನ್ನೊಂದು ಕಡೆಯಲ್ಲಿ ಸರ್ವಿಸ್ ರಸ್ತೆ ಇಲ್ಲ ಅನ್ನುವಂಥದ್ದು. ಆದ್ರೆ ಈ ವಿಚಾರವನ್ನು ಗಮನಿಸ್ತಾ ಇರುವಂತ ಸಂದರ್ಭಗಳಲ್ಲಿ ಸರ್ವಿಸ್ ರಸ್ತೆ ಯಾಕೆ ಒಂದು ಬದಿಯಲ್ಲಿದೆ, ಇನ್ನೊಂದು ಬದಿಯಲ್ಲಿ ಯಾಕೆ ಇಲ್ಲ ಸರ್? ಯಾಕೋಸ್ಕರ, ಯಾವ ಕಾರಣಕ್ಕೋಸ್ಕರ ಬದಲಾವಣೆ ಆಗಿದೆ? ಹಾಗಾದ್ರೆ ಪ್ಲಾನ್ ಬದಲಾವಣೆ ಆಗಿದೆ ನಿಮ್ಗೆ ಗೊತ್ತಿದ್ದಾಗೆ? ಇಲ್ಲ, ಎರಡೂ ಬದಿಯಲ್ಲಿ ಇರಲೇಬೇಕು. ಆಸ್ ಪರ್ ದ ಹೈವೇ ರೂಲ್ಸ್ ಪ್ರಕಾರ ಹೈವೇ ಅಲೈನ್ಮೆಂಟ್ ಮಾಡಬೇಕಾದ್ರೆ ಎರಡೂ ಬದಿಲಿ ಸರ್ವಿಸ್ ರಸ್ತೆಗಳು ಇರಲೇಬೇಕು. ಈಗ ಇವರು ಏನು ಮಾಡ್ತಾರೆ ಅಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕಾದ್ರೆ ಅಥವಾ ಸಂದರ್ಭ ಬಂದಾಗ ಇಲ್ಲಿ ಎಲ್ಲಿ ಸದ್ಯದಲ್ಲಿ ಅವರಿಗೆ ಜಲ್ದಿ ಲ್ಯಾಂಡ್ ಸಿಗ್ತದೆ, ಭೂ ಸ್ವಾಧೀನ ಆಗೋದಕ್ಕೆ ಎಲ್ಲಿ ಒತ್ತಡಗಳಿರಲ್ಲ ಅಲ್ಲಿ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ ಅಕ್ವೈರ್ ಮಾಡ್ಕೊಂಡು ಹೈವೇ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಏನ್ ಮಾಡ್ತಾರೆ, ಅಲ್ಲಿ ಒತ್ತಡಗಳು ಜನರ, ಅಲ್ಲಿ ಲಾಬಿ ಇರ್ಬೋದು ಅಥವಾ ವೈಯಕ್ತಿಕವಾಗಿ ಯಾರೋ ಒಬ್ರು ಬಹಳ ಪವರ್ಫುಲ್ ಪರ್ಸನ್ ಇರ್ಬೋದು, ಅವರು ತಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಇದನ್ನ ಡಿಲೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಆ ಟೈಮಲ್ಲಿ ಆ ಕಡೆ ಒಂದು ಹೈವೇ ನಿಮಗೆ ಸರ್ವಿಸ್ ರೋಡ್ ಸಿಕ್ಬಿಡ್ತದೆ, ಈ ಕಡೆ ಸಿಕ್ತಿಲ್ಲ, ಇಲ್ಲಿ ಜನ ಅನುಭವಿಸ್ತಾನೆ ಇರ್ತಾರೆ. ಇದು ಮುಂದೆ ಇವರು ವೈಯಕ್ತಿಕವಾಗಿ ಅವ್ರದ್ದು ಇನ್ಫ್ಲೂಯೆನ್ಸ್ ಕಡಿಮೆ ಆಗ್ತದೋ ಅಥವಾ ಜನದ ಪ್ರೆಷರ್ ಜಾಸ್ತಿ ಆದಾಗ ಇಲ್ಲಿ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಅವಾಗ ಒತ್ತಡಕ್ಕೆ ಮಣಿದು ಅವರಿಂದ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ತಾರೆ. ಇಲ್ಲ ಅಂದ್ರೆ ಮಾಡ್ದಂಗೆ ಎಷ್ಟು ದಿವಸ ನಡೀತದೋ ಅಷ್ಟು ದಿವಸ ನಡೀಲಿ. ನಿಮ್ ಜೊತೆ ಮಾತು ಮುಂದುವರಿಸ್ತೀನಿ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಬರ್ತೀನಿ. ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಬಹಳಷ್ಟು ವಿಚಾರಗಳನ್ನು ಕೂಡ ನಾವು ಮಾತಾಡ್ತಿದ್ವಿ, ಚರ್ಚೆಯನ್ನು ಮಾಡ್ತಾ ಇದ್ವಿ. ಈಗಾಗಲೇ ನೀವು ಗಮನಿಸಬಹುದು ಸುರತ್ಕಲ್ನ ಪ್ರದೇಶದಲ್ಲಿ ಯಾವ ಸ್ಥಿತಿ ಇದೆ ಅನ್ನುವಂಥದ್ದು ನಾವು ನೋಡ್ಕೊಳ್ತಾ ಇದ್ವಿ. ಆ ಸ್ಥಿತಿಗೆ ಕಾರಣ ಯಾರೋ, ಯಾಕೋಸ್ಕರ ಯಾರು ನಾವು ಮಾಡಿದಂತ ಎಡವಟ್ಟ ಅಥವಾ ಸಾರ್ವಜನಿಕರಿಂದ ಆದಂತ ಸಮಸ್ಯೆಯ, ಅದೆಲ್ಲದಕ್ಕೂ ಚರ್ಚೆ ಮಾಡೋದಾದ್ರೆ ಒಂದು ಕಡೆಯಲ್ಲಿ ರಾಜಕೀಯ ವ್ಯಕ್ತಿಗಳು, ನಾವು ಆಯ್ಕೆ ಮಾಡಿಕೊಟ್ಟ ಅಥವಾ ಆಯ್ಕೆ ಮಾಡಿ ಕಳಿಸಿದಂತ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಇಂಥ ಪ್ಲಾನ್ಗಳು ಮಾಡುವಾಗ ಆಲೋಚನೆ ಯಾಕೆ ಮಾಡೋದಿಲ್ಲ, ಬಂಡವಾಳ ಶಾಹಿಗಳ ಒತ್ತಡಕ್ಕೆ ಯಾಕೆ ಮಣಿತಾರೆ ಅನ್ನುವಂಥದ್ದು ಬಹಳಷ್ಟು ಪ್ರಶ್ನೆಗಳೇ ಉಳಿತಿರುವಂಥದ್ದು. ಈಗಾಗಲೇ ಗಮನಿಸಬಹುದು ಸರ್, ತಾವು ಹೇಳ್ತಾ ಇರುವಂತಹ ಸಮಸ್ಯೆಗಳಿಗೆ ಒಂದು ಕಾರಣ ಆದ್ರೆ ಇನ್ನೊಂದು ಸಮಸ್ಯೆ ಕಾಣ್ತಾ ಇರುವಂಥದ್ದು ಬಂಡವಾಳ ಶಾಹಿಗಳು ಅಂತ. ಎಲ್ಲೋ ಒಂದು ಕಡೆಯಲ್ಲಿ ಬಂಡವಾಳ ಶಾಹಿಗಳು ಮಂಗಳೂರಿಗೆ ಪೆಡಂಭೂತ ಆಗಿದಾರ ಅನ್ನುವಂಥದ್ದು. ಅವರು ಪೆಡಂಭೂತಗಳಾಗಿ ಕಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ, ಜನಸಾಮಾನ್ಯರಿಗೆ ನೋವು ಕೊಡುವಂತವರು ಬಂಡವಾಳ ಶಾಹಿಗಳಾಗಾದ್ರೆ ಎಲ್ಲ ಬಂಡವಾಳ ಶಾಹಿಗಳು ಆ ರೀತಿ ಇರ್ತಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಆದರೆ ಒಬ್ಬ ಬಂಡವಾಳಶಾಹಿ ನಾನು ಒಂದು ಇನ್ವೆಸ್ಟ್ ಮಾಡಿದೀನಿ ಅಂತ ಹೇಳಿದ್ರೆ ನಾನು ಎಲ್ಲಾ ರೀತಿಯಾಗಿ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನನಗೆ ರಾಜಕೀಯ ಒತ್ತಡ ಕೊಡ್ಬೇಕಂದ್ರೆ ಮಾಡ್ತೀನಿ. ಅಲ್ಲ, ಒಬ್ಬ ಅಮಾಯಕ, ಒಬ್ಬ ಹಳ್ಳಿಯಲ್ಲಿದ್ದ ರೈತ ಒಬ್ಬ ತನ್ನ ಜಮೀನನ್ನೇ ಯಾವುದೇ ಒಂದು ಕಂಪನಿಗಳಿಗೆ ಒಂದು ಪೈಪ್ ಲೈನ್ ಮಾಡ್ಬೇಕಾದ್ರೆ ಎಷ್ಟೋ ಭೂಮಿಯನ್ನೇ ಕೊಡ್ತಾರೆ, ಎಕರೆ ಕಟ್ಲೆ ಭೂಮಿಯನ್ನೇ ಪಡ್ಕೊಳ್ತಾರೆ ಇವರು. ಆದ್ರೆ ಅಂತ ಅನ್ನ ಕೊಡುವಂತ ಭೂಮಿಯನ್ನು ಕಸಿದುಕೊಳ್ಳುವಾಗ ಇವರಿಗೆ ಯಾವುದೇ ಒಂದು ನೋವು ಬರುವುದಿಲ್ಲ, ನೋವು ಆಗುದಿಲ್ಲ, ರೈತ ಸತ್ರು ಗೊತ್ತಿಲ್ಲ. ಆದ್ರೆ ಬಂಡವಾಳಶಾಹಿಗಳ ಒಂದು ತುಂಡು ಬಿಲ್ಡಿಂಗ್ ಹೋದ್ರೆ ಅದು ಎಷ್ಟು ದೊಡ್ಡ ಎಫೆಕ್ಟ್ ಸರ್, ಯಾವುದು ಚುನಾವಣೆ ಸಂದರ್ಭದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಈಗ ಒಬ್ಬ ಬಂಡವಾಳಶಾಹಿ ಉಪಯೋಗ ರಾಜಕೀಯ ಪ್ರತಿನಿಧಿಗಳಿಗೆ ಯಾವಾಗ ಬರ್ತದೆ ಆ ಮೇಲೆ ಪ್ರಶ್ನೆ ಅದು. ಈಗ ನಾನು ರಾಜಕೀಯ ವ್ಯಕ್ತಿ, ನಾನೊಬ್ಬ ರಾಜಕೀಯದಲ್ಲಿ ಇದ್ದೀನಿ, ನಾನೀಗ ರಾಜಕೀಯ ವ್ಯಕ್ತಿಯಾಗಿ ನಾಳೆ ನಾನು ಅಸೆಂಬ್ಲಿನಲ್ಲೋ ಎಲ್ಲ ಒಂದ್ ಕಡೆ MLA ಆಗಿ ಪ್ರತಿನಿಧಿಯಾಗಿ ಬಂದರೆ ನನಗೆ ವೋಟ್ ಮಾಡಿದವ್ರು ಯಾರು ಅದ್ರ ಬಗ್ಗೆ ಯೋಚನೆ. ನನಗೆ ಜನಸಾಮಾನ್ಯರು ವೋಟ್ ಮಾಡಿ ಬಂದಾಗ ನಾನು ನನಗೆ ಎಲ್ಲರನ್ನು ನೋಡ್ಕೋತೀನಿ. ಆದ್ರೆ ನನಗೆ ಪ್ರಯತ್ನ ಮಾಡಬೇಕಾದ್ರೆ ನನಗೆ ಈ ಬಂಡವಾಳಶಾಹಿಗಳಿಂದ ನಾನು ಸಹಾಯ ಪಡೆದುಕೊಂಡಿದ್ದರೆ ಅವರು ಬಂಡವಾಳಶಾಹಿಗಳು ಅವರಕ್ಕೋಸ್ಕರ ಇವರು
ಕೆಲಸ ಮಾಡ್ಬೇಕಾಗ್ತದೆ. ಸೊ ನಮ್ಮ ಜನಸಾಮಾನ್ಯರು ಅದನ್ನ ಕೂಡ ಯೋಚನೆ ಮಾಡಬೇಕು. ನಾವು ವೋಟ್ ಹಾಕಬೇಕಾದ್ರೆ ಯಾರಿಗೆ ಹಾಕಬೇಕು, ನಮ್ಮ ಯಾವ ಪ್ರತಿನಿಧಿಗಳು ನಮ್ಮ ಸಾಮಾನ್ಯ ಜನಸಾಮಾನ್ಯರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾರೋ ಅಂತವ್ನು ವೋಟ್ ಮಾಡಬೇಕು ಅನ್ನೋದಿದ್ರೆ ಜನಫಲ ಇರ್ತಾರೆ. ಆದ್ರೆ ಈಗ ದುಡ್ಡು ಹಣ ಚೆಲ್ಲಿ ಇವ್ರು ಮಾಡ್ತಿರ್ಬೇಕಾದ್ರೆ ಬಂಡವಾಳಶಾಹಿಗಳ ಸಹಾಯ ಪಡ್ಕೊಂಡು ಮಾಡಿದಾಗ ಇವ್ರು ನಾಳೆ ಬಂದ ಮೇಲೆ ಅವರು ಬಂಡವಾಳಶಾಹಿಗೋಸ್ಕರನೇ ಕೆಲಸ ಮಾಡಬೇಕು. ಸೊ ಅದೇ ಕೆಲಸಗಳನ್ನ ಈಗ ಆಗ್ತಾ ಇರೋದು. ಈಗಿನ ರಾಜಕೀಯ ವ್ಯವಸ್ಥೆನಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿ ಬಂಡವಾಳಶಾಹಿಗಳು ತಮ್ಮ ಬೆಳೆಯನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಈ ಪ್ರತಿನಿಧಿಗಳನ್ನು ಇಟ್ಕೊಂಡಿದ್ದಾರೋ ಸೊ ಅವರ ಬೆಳೆಗಳು ನಡೀತಾನೆ ಇರ್ತದೆ. ಸೊ ಎಷ್ಟೋ ಕಡೆ ನಮಗೆ ಈ ಕಾರ್ಯಕ್ರಮ ನಡೀತಿಲ್ಲ ಅಂತ ಹೇಳಿದ್ರೆ ಬಂಡವಾಳಶಾಹಿಗಳು ಮತ್ತೆ ಪ್ರತಿನಿಧಿಗಳನ್ನ ಉಪಯೋಗ ಮಾಡಿಕೊಂಡು ಈ ಒಂದು ಬೆಳವಣಿಗೆ ಮಾಡ್ಕೊಂಡು ಹೋಗ್ತಾರೆ ವಿಷಯ. ಒಂದು ಕಡೆಯಲ್ಲಿ ಮಂಗಳೂರಿನ ಟ್ರೆಂಡ್ ಬದಲಾವಣೆ ಆಗಿದೆ. ಇದೀಗ ಬದಲಾವಣೆಯ ಹಾದಿಯಲ್ಲೇ ಮತ್ತಷ್ಟು ಬದಲಾವಣೆ ಆಗ್ಬಹುದು ಸರ್. ಹಾಗಾದ್ರೆ ಈಗ ನಡೀತಿರಿಸಿಲ್ಲ ಅಷ್ಟು ಸುಲಭವಾಗಿ ಆಗೋ ಸಾಧ್ಯ ಇಲ್ಲ ಸರ್. ಈಗ ಕೂಡ ಬಂಡವಾಳಶಾಹಿಗಳ ಹತ್ರ ನಡೀತಾ ಇದೆ. ನನಗೆ ತಿಳಿದ ಮಟ್ಟಿಗೆ ಈಗ ಬಂಡವಾಳಶಾಹಿಗಳು ಯಾರು ಗೆಲ್ತಾರೆ ಅವರ ಬಾಲ ಹಿಡಿಯುವಂತ ಪ್ರಯತ್ನಗಳನ್ನು ಮಾಡ್ತಾರ. ಅಲ್ಲ ಅಲ್ಲ, ಅವರು ಹಿಡಿದವ್ರು ಗೆಲ್ಲಬೇಕು. ಅವರು ಯಾರ ಬಾಲ ಹಿಡಿತಾರೋ ಅವ್ರು ಗೆಲ್ಲಬೇಕು. ಆ ರೀತಿ ಒಂದು ನಡವಳಿಕೆ ನಡೆಸ್ತಾ ಇದ್ದಾರೆ. ಮುಂಚೆ ಆದ್ರೆ ಯಾರು ಒಬ್ಬರು ಬಂಡವಾಳಶಾಹಿಗಳನ್ನ ವೇಟ್ ಮಾಡ್ತಾರೆ, ಯಾರು ಗೆಲ್ಲಬಹುದು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಈಗ ನಮಗೆ ಯಾರು ಗೆಲ್ಲಬೇಕೋ ಅವರಿಗೆ ಮಾತ್ರ ಸಪೋರ್ಟ್ ಆಗುತ್ತೆ, ಅವರೇ ಗೆಲ್ಲಬೇಕು, ಬೇರೆ ಇನ್ಯಾರು ಸಾಧ್ಯ ಇಲ್ಲ. ಆ ಒಂದು ಬೆಳವಣಿಗೆ ನಡೀತಾ ಇದೆ ನಮ್ಮ ದೇಶದಲ್ಲಿ. ಈಗ ಇದು ಕರ್ನಾಟಕಕ್ಕಲ್ಲ, ನಮ್ಮ ದೇಶದ ಪೂರ್ತಿ ಯಾವ ಬಂಡವಾಳಶಾಹಿಗಳು ಸೇರ್ಕೊಂಡು ಇಂಥವ್ರು ನಾವು ಗೆಲ್ಲಿಸಬೇಕು ಅಂತ ಹೇಳಿದಾಗ ಅವರಿಗೆ ಕೈನಲ್ಲಿ ದುಡ್ಡು ಖರ್ಚಾಗ್ತದೆ, ಅವರಿಗೆ ಯಾವ ತರ ತೊಂದರೆ ಇರೋದಿಲ್ಲ. ಅದು ಯಾವ ಪಾರ್ಟಿನೇ ಆಗಿರ್ಬೋದು, ಕೆಲಸ ಮಾಡಲೇಬೇಕು. ಇದರಿಂದ ಇಂಥ ಸಮಸ್ಯೆಗಳು ಆಗ್ತಾ ಇರುವಂತದ್ದು. ಆದ್ರೆ ಜನರನ್ನು ಕೊಂದು ಅವರ ಶವದ ಮೇಲೆ ಅಥವಾ ಅವರ ಒಂದು ಸಮಾಧಿಯ ಮೇಲೆ ಇವರ ಅರಮನೆಯನ್ನು ಕಟ್ತಾ ಇದ್ದಾರ. ನಮ್ಮ ದೇಶದ ಜನಸಂಖ್ಯೆ ಬಹಳ ಜಾಸ್ತಿ, ಇವರಿಗೆ ತತ್ತಷ್ಟು ಬೆನಿಫಿಟ್ ಪಬ್ಲಿಸಿಟಿ ಸಿಗಬೇಕು ಅಷ್ಟೇ. ಈಗ ಚಿಂತೆ ಇಲ್ಲ ಅವರುಗಳಿಗೆ. ಸೊ ಸತ್ತು ಬಹಳ ಜನಸಾಮಾನ್ಯರ ವ್ಯಾಲ್ಯೂ ಇಲ್ಲ ಈಗಿನ ಕಾಲದಲ್ಲಿ. ಸೊ ಆಕ್ಸಿಡೆಂಟ್ ಆಗಿ ಸತ್ತ ಅಂತ ಹೇಳಿದ್ರೆ ಕಾಂಪನ್ಸೇಷನ್ ಕೊಡೋದಕ್ಕೆ ಹೇಳ್ತಾರೆ ಬೇಕಾದ್ರೆ. ಯಾವುದೇ ಈಗ ಬಹಳಷ್ಟು ಇನ್ಸೂರೆನ್ಸ್ ಕಂಪನಿಗಳಿದೆ, ಒಂದು ಜಸ್ಟ್ ವಾಹನಗಳಲ್ಲಿ ಇನ್ಸೂರೆನ್ಸ್ ಸಿಗ್ತದೆ ಅಷ್ಟು. ಅದಕ್ಕೆ ಇವ್ರ ಕೈಯಿಂದ ಬೇಕಾದ್ರೆ ಒಂದು ಮನೆ ಸತ್ತಿದ್ದಾರೆ ಅಂತ ಆಕ್ಸಿಡೆಂಟ್ ಬಹಳ ಏನೋ ಗಲಾಟೆ ಆದ್ರೆ ಅವ್ರ ಮನೆಗೆ ವಿಸಿಟ್ ಕೊಟ್ಕೊಂಡು ಕೊಡ್ತಾರೆ. ಇದು ನಡೀತಾ ಇರೋ ಪ್ರತಿ ನೀವು ಯಾರೇ ಸತ್ರು ಕೂಡ ಇದೇ ನಡೀತದೆ. ಮೊನ್ನೆ ಈಗ ಬೈ ಆಕ್ಸಿಡೆಂಟ್ ಆಗಿ ಇದು ಮಳೆ ಹಾನಿಗೆ ಎಷ್ಟು ಜನ ಆಯ್ತು ಅಂತ ಹೇಳಿದ್ರೆ ಅವಾಗ ವಿಸಿಟ್ ಕೊಡ್ತಾರೆ, ಇಷ್ಟು ಒಂದು 5 ಲಕ್ಷ 2 ಲಕ್ಷ ಕೊಡ್ತಾರೆ, ಅದು ಮುಗೀತು ಅಂತ ಹೇಳಿದ್ರೆ. ಆದ್ರೆ ಇದಕ್ಕೆ ಮುಂಚೆ ಅವ್ರು ಯಾಕೆ ಸತ್ರು ಅದನ್ನ ಮಾಡಬೇಕು ಅನ್ನೋ ಭಾವನೆ ಅವ್ರಿಗಿಲ್ಲ. ಆದ್ಮೇಲೆ ಬೇಕಾದ್ರೆ ಒಂದು ದುಡ್ಡು ಕೊಡೋದಕ್ಕೆ ಏನು ತೊಂದರೆ ಇಲ್ಲ, ಒಂದ್ ಸ್ವಲ್ಪ ಕೊಡ್ತಾರೆ, ಅದು ಕೂಡ ಬಂಡವಾಳಶಾಹಿಯಿಂದ ಬೇಕಾದ್ರೆ ಇಸ್ಕೊಂಡು ಕೊಡ್ತಾರೆ. ಮುಂಚೆ ಪ್ರಾಬ್ಲಮ್ ಆಯ್ತು ಎಲ್ಲೋ ಕೂಡ ತನ್ನ ಜೇಬಿನಿಂದ ಹೋಗ್ಲಿಕ್ಕಿಲ್ಲ, ಹಾಗೆ ಮಾಡ್ಕೊಂಡು ಒಂದು ಈಗಾಗಲೇ ನಾವು ಗಮನಿಸಬಹುದು. ಇದರ ಬಗ್ಗೆ ಹೋರಾಟಗಳು ನಡೀಬಹುದಾ ಸರ್? ಇನ್ನು ಮುಂದಾದ್ರೂ ಹೋರಾಟಗಳು ಮಾಡುವಂತ ಏನಾದ್ರು ಪ್ಲಾನ್ ಇದೆಯಾ ಸರ್? ನಾನು ವೈಯಕ್ತಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ, ನಾನು ಆಮ್ ಆದ್ಮಿ ಪಾರ್ಟಿಯಿಂದ ಈ ಹೈವೇ ಬಗ್ಗೆ ಜಾಸ್ತಿ ತಗೊಳ್ಳೋಕೆ ಕಾರಣ ಆಗ್ತಿಲ್ಲ. ಯಾಕೆಂದ್ರೆ ಇದು ಹೈವೇ ಜಾಸ್ತಿ ಆಗ್ತಿದೆ. ಈಗ ನಮ್ಮ ಅಟ್ಲೀಸ್ಟ್ ನಮ್ಮ ಮಂಗಳೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ ಸ್ಮಾರ್ಟ್ ಸಿಟಿ ಬಗ್ಗೆ ಬಹಳ ದೊಡ್ಡದಾಗಿ ಒಂದು ಹೋರಾಟ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡು ಮಾಡ್ತಾ ಇದೀವಿ ನಾವು. ಅದ್ರ ಬಗ್ಗೆ ನಾವು ಮಾಡೇ ಮಾಡ್ತೀವಿ. ಈಗ ಅದ್ರ ಬಗ್ಗೆ ಆಲ್ರೆಡಿ ನಾವು ಬಹಳ ವಿಚಾರಗಳನ್ನು ಕಲೆ ಹಾಕಿದ್ದೇವೆ. ಅದನ್ನ ನಡ್ಕೊಂಡು ಹೋರಾಟ ಮಾಡ್ತೇವೆ. ಅದರಿಂದ ಏನನ್ನ ಎಚ್ಚೆತ್ತಾಗಿ ಈ ಹೈವೇನಲ್ಲಿ ಕೂಡ ನಮಗೆ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇದೆ ಅಂತ ತಿಳ್ಕೋಬಹುದು ಅಷ್ಟೇ. ಹೈವೇ ನಮ್ಮ ಮಂಗಳೂರು ಪಾಸ್ ಆಗೋ ಹೈವೇಗಳಿಗೆ ನಂತೂರು ಸರ್ಕಲ್ ಇಂದ ಹೈವೇ ಹೋರಾಟ ಮಾಡಿ ನಾವು ಒಂದು ಬಸ್ ಸ್ಟಾಪ್ ಅನ್ನು ಮುಂದ್ಗಡೆ ಹಾಕಬೇಕು ಅಂತ ಹೇಳಿದ್ವಿ. ಅದು ಇವತ್ತಿನ ದಿವಸ ಆಲ್ರೆಡಿ ಬಂದಿದೆ. ಇವತ್ತಿನ ದಿವಸ ಒಂದು ಹೊಸ ಬಸ್ ಸ್ಟಾಪ್ ಮುಂದೆ ಹಾಕಿದ್ದಾರೆ. 15 ಅವೆಲ್ಲ ಅಲ್ಲಿ ಬಂದು ಸ್ಟಾಪ್ ಆಗಿ ಮಾಡಿದ್ದಾರೆ. ನಾನು ಇನ್ನೊಂದು ಪ್ರಪೋಸಲ್ ಕೊಟ್ಟಿದ್ದೀನಿ, ನಮ್ಮ ಎಲ್ಲೆಲ್ಲಿ ಪಾಸಿಬಲ್ ಇದೆ ಲೇನ್ ಮಾರ್ಕಿಂಗ್ ಮಾಡಿ, ನೀವು ಹೈವೇನಲ್ಲಿ ಲೇನ್ ಮಾರ್ಕಿಂಗ್ ಮಾಡಿ ಅಂತ ಹೇಳಿದ್ರೆ ಟ್ರಾಫಿಕ್ ಕಮಿಷನರ್ ಅವರು ಡಿಸ್ಕಸ್ ಮಾಡಿದಾಗ ನಂತೂರಿನಲ್ಲಿ ಒಂದು ಲೇನ್ ಮಾರ್ಕಿಂಗ್ ಮಾಡಬೇಕು, ನಾವು ಆ ಲೇನಲ್ಲೇ ಹೋಗ್ಬೇಕು ಅಂತ ಮಾಡುತ್ತೆ ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ. ಅದನ್ನ ಅವರು ಡಿಸ್ಕಷನ್ ತಗೊಂಡಿದ್ದಾರೆ. ಇನ್ನೊಂದು ಕಡೆ ಎಲ್ಲೋ ಲೈನ್ ಮಾರ್ಕಿಂಗ್ ಮಾಡಬೇಕು, ಒಂದು ಇಲ್ಲಿ ಟ್ರಾಫಿಕ್ ಜಾಮ್ ಆಗದಂಗೆ ಅಂತ ಹೇಳಿದ್ರೆ ಅದನ್ನು ಕೂಡ ಒಂದು ಕೈಗೆತ್ಕೊಂಡು ಒಂದು ಪ್ಲೇಸ್ ಅಲ್ಲಿ ಮಾಡಿ ತೋರಿಸ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಈ ತರ ಕೆಲವು ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಸಜೆಸ್ಟ್ ಮಾಡಿದ್ವಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಕರೆಕ್ಟ್ ಆಗಿದೆಯೋ ನಮ್ಮ ಪಾರ್ಟಿ ಕೆಲವು ಅಫಿಷಿಯಲ್ಸ್ ಕೂಡ ದೇ ಆರ್ ಆಲ್ ಹಾನೆಸ್ಟ್, ಅವರು ಕೂಡ ಮಾಡಬೇಕು ಅಂತ ಭಾವನೆ ಇಟ್ಕೊಂಡಿದ್ರೆ ಎಲ್ಲೆಲ್ಲಿ ಸಾಧ್ಯ ಆಗಿದೆಯೋ ಎಲ್ಲ ಮಾಡಕ್ಕಿದ್ದಾರೆ. ಬಟ್ ಕೆಲವು ಸಲ ಆಗದಿದ್ದಾಗ ಕೂಡ ಅವ್ರು ಕೈ ಚೆಲ್ಲಿದ್ದಾರೆ. ಸೊ ಆ ವಿಷಯಗಳು ಬಂದಾಗ ನಾವು ಹೋರಾಟವನ್ನು ಮಾಡಬೇಕು ಅಂತ ಮಾಡ್ತಾರೆ. ಒಂದು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಸುರತ್ಕಲ್ ಕೂಡ ಸೇರಿರುವಂತದ್ದು. ಈ ಮಹಾನಗರ ಪಾಲಿಕೆ ಅಂತ ಹೇಳಿದ ಕೂಡಲೇ ಇಲ್ಲಿ ಬಸ್ಸು ತಂಗುದಾಣದ ಕೆಲವು ಸಮಸ್ಯೆಗಳು ಕೂಡ ಇದೆ. ಬಸ್ಸು ತಂಗುದಾಣ ಇದೆ, ಅದು ಯಾವುದಕ್ಕೋಸ್ಕರ ಅಂದ್ರೆ ಯಾರೋ ಒಂದು ಅಭಿಮಾರಿಗಳು ಅಥವಾ ಅಲ್ಲಿ ಅಲೆದಾಡುವಂತ ಅಲೆಮಾರಿಗಳಿಗೆ ಆಶ್ರಯ ತಾಣವಾಗ್ತಾ ಇದೆ. ಬಸ್ಸು ತಂಗುದಾಣ ಅಂತ ಎಲ್ಲೋ ನಿಲ್ಲುವಂತ ಪರಿಸ್ಥಿತಿ ಇಲ್ಲ, ಅಂತ ಸ್ಥಿತಿ ಕೂಡ ಇದೆ ಈ ಸುರತ್ಕಲ್ ಪ್ರದೇಶದಲ್ಲಿ. ಇದರ ಬಗ್ಗೆ ಕೂಡ ಯಾಕೆ ಯಾರು ಧ್ವನಿ ಎತ್ತಾ ಇಲ್ಲ ಸರ್?
ಈಗ ಬಸ್ ತಂಡವನ್ನು ಯೂಸ್ ಮಾಡಬೇಕಾದ್ರೆ ಜನಕ್ಕೆ ಅದ್ರ ಬಗ್ಗೆ ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡಬೇಕು. ಈ ಬಸ್ಗಳು ಎಲ್ಲೆಲ್ಲಿ ಬೇಕಾದ್ರೆ ನಿಲ್ತವೆ ಅಂತ ಒಂದು ಹೇಳ್ತಾರೆ, ಎಲ್ಲೆಲ್ಲಿ ಬೇಕಾದ್ರೆ ನಿಲ್ಕೊಂಡು ಹೋಗ್ತಾರೆ. ಸೊ ಈ ಬಸ್ ನಿಲ್ದಾಣದಲ್ಲೇ ಬಂದು ಬಸ್ ನಿಲ್ಲಬೇಕು ಅಂತ ಯಾವಾಗ ಅವ್ರು ಮಾಡ್ತಾರೋ ಜನಗಳು ಇಲ್ಲಿಯೇ ಬರಬೇಕಾಗ್ತದೆ. ಆಗ ಈ ಬಸ್ ಸರಿಯಾಗಿ ಯೂಸ್ ಮಾಡಬೇಕಾಗ್ತದೆ. ಆವಾಗ ಇಲ್ಲಿ ಈ ನ್ಯೂನತೆಗಳು ಏನೇನು ಆಗ್ತಾ ಇದೆ, ಅಲೆಮಾರಿಗಳ ಜನಗಳೆಲ್ಲರನ್ನು ಓಡಿಸಬೇಕಾಗ್ತದೆ. ಇದಕ್ಕೆ ಒಂದು ಅಲ್ಲಿನ ಜನಗಳು ಎಚ್ಚೆತ್ತುಕೊಂಡು ಈ ಬಸ್ ತಾಣವನ್ನು ನಮಗೆ ನೀಟಾಗಿ ಮಾಡಿಕೊಡಿ ಅಂತ ಒಂದು ಅಲ್ಲಿ ಜನಪ್ರತಿನಿಧಿಗಳಿಗೆ ಒತ್ತಡ ಹಾರಬೇಕು. ಜನಪ್ರತಿನಿಧಿಗಳ ತಕ್ಷಣ ಅವರು ಏನ್ ಮಾಡಬೇಕು ಅಂತ ಅವ್ರಿಗೆ ಕೂಡ ಗೊತ್ತಿಲ್ಲ. ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಹಾಗೆ ಇದೆ, ಎಲ್ಲವನ್ನೂ ಕೂಡ ಅವರೇ ನೋಡ್ಲಿಕ್ಕೂ ಆಗುದಿಲ್ಲ, ನಾವು ನೋಡಬೇಕು. ಸರಿ, ಜನರು ಹೇಳಬೇಕು ಈ ತರ ಪ್ರಾಬ್ಲಮ್ ಇದೆ, ಇದನ್ನ ನೀವು ಸಾಲ್ವ್ ಮಾಡಿ ಅಂತ ಹೇಳಬೇಕು. ಅವರ ಒಂದು ಲೆಟರ್ ಬರೆದು ಕೊಟ್ಟು ಈ ತರ ಒಂದು ಸಾಲ್ವ್ ಬರ್ಲಿಲ್ಲ ಅಂದಾಗ ಈ ಹೋರಾಟವನ್ನೇ ಮಾಡಬೇಕು. ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಯಾವ್ದು ಡೈರೆಕ್ಟ್ ಆಗಿ ಹೋರಾಟ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾವು ಮುಂಚೆ ಒಂದು ಪತ್ರಿಕೆಯಲ್ಲಿ ಅಥವಾ ಒಂದು ಲೆಟರ್ ಅಲ್ಲಿ ಬರೆದು ಕಮಿಷನರ್ ತಿಳಿಸ್ತೇವೆ, ಈ ರೀತಿ ಒಂದು ಪ್ರಾಬ್ಲಮ್ ಆಗಿದೆ, ಇದಕ್ಕೆ ನೀವು ಸ್ಪಂದಿಸಿ. ಅವರು ಅದನ್ನು ಸ್ಪಂದಿಸಿದಾಗ ಅದ್ರ ಬಗ್ಗೆ ಮಾಡ್ಕೊಂಡ್ರೆ, ಅವ್ರು ಮಾಡ್ಲಿಲ್ಲ ಅಂದಾಗ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಸ್ತೇವೆ. ಅದಾಗ್ಲಿಂದ ಅಂದಾಗ ಮಾತ್ರ ಹೋರಾಟ ಮಾಡೋದಕ್ಕೆ ಬರ್ತೇವೆ. ಪ್ರತಿಯೊಂದು ಹೋರಾಟ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗೋದಕ್ಕಲ್ಲ, ನಮ್ಮ ಒಂದು ತೊಂದರೆಯನ್ನು, ಜನಸಾಮಾನ್ಯರ ತೊಂದರೆಯನ್ನು ಗವರ್ಮೆಂಟ್ ಅಫಿಷಿಯಲ್ಸ್ಗೆ ತೋರಿಸಬೇಕು. ಇದಕ್ಕೆ ಒಂದು ಸರಿಯಾಗಿ ಸ್ಪಂದಿಸಿ ಅಂತ ಒಂದು ಫೋರ್ಸ್ ಮಾಡಬೇಕು ಅನ್ನೋದು ಮಾತ್ರ ಇರಬೇಕು. ನಾವು ರಸ್ತೆ ತಡೆ ಮಾಡಿಬಿಟ್ಟು ಜನರಿಗೆ ತೊಂದರೆ ಮಾಡಿದ್ರೆ ಅದು ಆಮ್ ಆದ್ಮಿ ಪಾರ್ಟಿನ ನಾವು ಮಾಡೋಂಥ ಕೆಲಸನೇ ಅಲ್ಲ. ನಮಗೆ ಬೇಕಾಗಿರೋದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಸೊ ಈ ರೀತಿ ನೀವು ಹೇಳಿದಂಗೆ ಬಸ್ ತಂಗನಲ್ಲಿ ತೊಂದರೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಜನಸಾಮಾನ್ಯರ ಒಂದು ನಿಂತು ಇಲ್ಲಿಂದ ನಮ್ಮ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅಲ್ಲಿನ ಲೋಕಲ್ ಕಾರ್ಪೊರೇಟರ್ಗೂ ಹೇಳಿ ಇದನ್ನು ಕ್ಲಿಯರ್ ಮಾಡಿಸಿ ಅಂತ ಹೇಳಿದಾಗ ಅವರು ಮಾಡಿಸಲಿಲ್ಲ, ಮತ್ತೆ ಕಮಿಷನರ್ ಹತ್ರ ಒಂದು ಲೆಟರ್ ಕೊಟ್ಟು ಅಥವಾ ಮೇರಿಗೆ ಕೊಟ್ಟು ಮತ್ತೆ ಅದನ್ನು ಅಡ್ಲಿಲ್ಲ ಅಂತ ಹೇಳಿದಾಗ ಮತ್ತೆ ಅಲ್ಲಿ ಅವಾಗತ್ತಿನ ದಿವಸ ಹೋರಾಟವನ್ನು ಮಾಡಲೇಬೇಕಾಗ್ತದೆ. ಅಂತ ಮಾಡಿದಾಗ ನಮ್ಮ ದೇಶ, ನಮ್ಮ ಎಲ್ಲರೂ ಪ್ರಜೆಗಳು ಸುಖವಾಗಿರಬಹುದು. ನೀವು ಈಗಾಗಲೇ ಗಮನಿಸಬಹುದು, ಬಹಳಷ್ಟು ಕಡೆಗಳಲ್ಲಿ ಒಂದಷ್ಟು ಕಳಪೆ ಕಾಮಗಾರಿ ಕೂಡ ಆಗಿದೆ ಅನ್ನುವಂಥದ್ದು. ಇದು ಸುರತ್ಕಲ್ ಪ್ರದೇಶದಲ್ಲೂ ನಾವು ಗಮನಿಸಬಹುದು. ಬಹಳಷ್ಟು ವೈಜ್ಞಾನಿಕವಾಗಿ ಗಮನಿಸಿದ್ರೆ ಫ್ಲೈಓವರ್ ಅದರದೇ ಆದಂತಹ ಸ್ಥಾನಮಾನಗಳಲ್ಲಿ ಅಥವಾ ಅಷ್ಟು ವ್ಯತ್ಯಯವಾಗಿ ಇಲ್ಲ ಅನ್ನುವಂಥದ್ದು, ಅಷ್ಟು ಸುದೃಢವಾಗಿ ಇಲ್ಲ ಅನ್ನುವಂಥದ್ದು. ಇದರ ವಿಚಾರಗಳ ಬಗ್ಗೆ ಕೂಡ ಏನಾದ್ರೂ ಮನವರಿಕೆ ಮಾಡಿರುವಂಥದ್ದು, ಹೋರಾಟ ಮಾಡಿದ್ರಲ್ಲ ಅಂಶಗಳು ಏನಾದ್ರೂ ಇದೆಯಾ ಸರ್? ನಮ್ಮ ಕೆಲವು ಸಿವಿಕ್ ಆಕ್ಟಿವಿಸ್ಟ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ನಾವುಗಳೇನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿ ಒಂದು ಎಲ್ಲಿ ಕಾಮಗಾರಿಗಳು ನಡೀತಾ ಇರ್ತದೋ ಅಲ್ಲಿ ಹೋಗಿ ಫೋಟೋ ಹೊಡೆದು ಅಲ್ಲಿಯ ಕಾಮಗಾರಿಗಳು ಆಗಿದೆಯಲ್ಲೋ ಅನ್ನೋದನ್ನು ಡೈರೆಕ್ಟ್ ಆಗಿ ನಾವು ಅದನ್ನು ಅಪ್ಲೋಡ್ ಮಾಡಿ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಸೊ ಇದು ಜನಹಿತ, ಮಂಗಳೂರು ಸಿಟಿ ಕಾರ್ಪೊರೇಷನ್ ಜನಹಿತ ಅಂತ ಒಂದು ಆ್ಯಪ್ ಇದೆ. ಅದ್ರಲ್ಲಿ ನಾವು ಅದನ್ನು ಲೋಡ್ ಮಾಡಿ ಇಲ್ಲಿ ಕಾಮಗಾರಿ ಆಗಿಲ್ಲ ಅಂತೇಳಿ ಅವಾಗ ನಡಿಬೇಕಾದ್ರೆ ಮಾಡ್ತಾ ಇರ್ತೀವಿ. ಬಟ್ ಈ ಹೈವೇ ಅಥಾರಿಟೀಸ್ ಇಂದ ಬಂದಿದ್ದು ಅದನ್ನ ಹೈವೇಗೆ ಬರೋದ್ರಿಂದ ಅಲ್ಲಿಗೆ MCC ಇನ್ವಾಲ್ವ್ ಆಗೋದ್ರಿಂದ ಈ ಹೈವೇನ ನಾವು ರೈಸ್ ಮಾಡೋದಕ್ಕೆ ಆಗೋದಿಲ್ಲ. ಆ ಥರ ಒಂದು ಆ್ಯಪ್ ಇಲ್ಲ. ಬಟ್ ಆದ್ರೂ ಕೂಡ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಸಾಧ್ಯನೋ ಈ ಹೈವೇನವರಿಗೆ ಲೆಟರ್ ಬರೀತಾ ಇರ್ತೀವಿ, ನೋಡಿ ಇಲ್ಲಿ ಕಾಮಗಾರಿ ಕಳಪೆ ಆಗ್ತಾ ಇದೆ ಅಂತ ಹೇಳಿ. ಬಟ್ ಆದ್ರೆ ಇದು ಅಷ್ಟು ದೀರ್ಘವಾದ ಹೈವೇ ಆಗಿರೋದ್ರಿಂದ ಪ್ರತಿ ಒಂದು ಕಡೆ ಇದಿಲ್ಲ. ಈ ಸೂರತ್ಕಲ್ಲಲ್ಲಿ ನಾವು ಅಂತ ಯಾವ್ದು ಕೆಲಸಗಳು ಮಾಡಿಲ್ಲ, ಬಟ್ ಆದ್ರೆ ಮುಂದೆ ಮಾಡ್ತೀವಿ. ಈಗಾಗಲೇ ನೀವು ಗಮನಿಸಿರಬಹುದು, ಬಹಳಷ್ಟು ಚಿತ್ರಣವು ಕೂಡ ನಾವು ಅಲ್ಲಿ ಆರೋ ಮಾರ್ಕ್ ಆಗಿ ಎಲ್ಲ ತೋರಿಸಿದ್ವಿ. ಎಲ್ಲಿ ಲೋಕಲ್ ರಸ್ತೆಗಳು ಬರ್ಬೇಕಿತ್ತು, ಹಾದು ಹೋಗ್ಬೇಕಿತ್ತು, ಅಲ್ಲಿ ಇನ್ನೂ ಕೂಡ ಕಟ್ಟಡಗಳು ಇದೆ ಅನ್ನುವಂಥ, ತಲೆ ಎತ್ತಿಯೇ ಇದೆ ಅನ್ನುವಂಥದ್ದು. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಹೋರಾಟ ಅಥವಾ ಇಂಥ ಕಾರ್ಯಕ್ರಮಗಳು, ಕ್ರಮಗಳನ್ನು ಎಲ್ಲಾದ್ರೂ ಕೈಗೊಳ್ತೀರಾ ಸರ್ ಇದ್ರ ಬಗ್ಗೆ? ಈಗ ಸದ್ಯದಲ್ಲಿ ಹೇಳ್ಬೇಕಂದ್ರೆ ನಾವು ಮಂಗಳೂರು ಸಿಟಿ ಕಾರ್ಪೊರೇಷನ್ ಬಗ್ಗೆ ಮಾತ್ರ ನಾವು ಜಾಸ್ತಿ ತಗೋತಾ ಇದೀವಿ. ಎಲ್ಲೆಲ್ಲಿ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಯಾವ್ಯಾವ ಕಾರ್ಪೊರೇಷನ್ ಒಳಗೇನೆ ಇದು ಅಲ್ಲಿ ಕಚ್ಚಾ ರಸ್ತೆಗೂ ಕೂಡ ವ್ಯಾಲ್ಯೂ ಇರುತ್ತೆ. ಡೆಫಿನೆಟ್ ಅದು ನಾವು ತಗೋತೀವಿ ಆ ವಿಷಯಗಳು. ಅದರಿಂದ ಅದರಲ್ಲಿ ಯಾವ ಮುಜುಗರಿಲ್ಲ. ನಾವು ಅಲ್ಲಿರೋ ವಿಷಯಗಳನ್ನ ರೈಸ್ ಮಾಡಿ ಅಲ್ಲಿ ಜನಸಂಖ್ಯೆ ಸಂಪರ್ಕಿಸಿ ಈ ತರ ಒಂದು ಪ್ರಾಬ್ಲಮ್ ಇದೆ, ಇದನ್ನ ನಾವು ಸಾಲ್ವ್ ಮಾಡಿ ಅಂತ ಅಲ್ಲಿ ಲೋಕಲ್ ಕಾರ್ಪೊರೇಟರ್ಗೆ ಅದನ್ನ ಎಚ್ಚರಿಕೆ ಮಾಡಿ ಇದನ್ನ ಹೆಲ್ಪ್ ಮಾಡಿ ಇದ್ರ ಜನಸಾಮಾನ್ಯರಿಗೆ ಬೇಕು ಅಂತ ಹೇಳಿ ಮಾಡ್ತೇವೆ. ಇದನ್ನ ಇಂಥ ಒಂದು ಕಾರ್ಯಕ್ರಮ. ಮುಂದಿನ ನಿಮ್ಮ ಹೋರಾಟ ಹೇಗಿರುತ್ತೆ? ಮುಂದಿನ ಪ್ಲಾನಿಂಗ್ ಏನಾದ್ರೂ ಇದೆಯಾ? ಈ ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಬಹಳಷ್ಟು ಹೋರಾಟಗಳನ್ನು ಮಾಡಿ ಪಂಪೆಲ್ ಸರ್ಕಲ್ ಬೇಕು ಅಥವಾ ಆ ಒಂದು ಎಲ್ಲವನ್ನು ಹೋರಾಟ ಮಾಡಿದ್ರೆ, ಆದ್ರೆ ಹೋರಾಟ ಮಾತ್ರ ಧ್ವನಿ ಕಡಿಮೆ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಹೌದು, ನೀವು ಹೇಳಿದ ಕರೆಕ್ಟ್. ಈಗ ನಾವು ನಮ್ಮ ಮುಂಚೆ ಮಾಡಿದಷ್ಟು ಹೋರಾಟ ಮಾಡಿಲ್ಲ, ಈಗ ಹೋರಾಟಗಳು ಕಾಣ್ತಾ ಇಲ್ಲ. ಈಗ ಇನ್ನೊಂದು ಹೇಳಿದ್ರೆ ಈಗ ನಂತೂರು ಸರ್ಕಲ್ ನಮ್ಮ ಹೋರಾಟದಿಂದ ಆ ಸರ್ಕಲ್ ಸೈಜ್ ಕಡಿಮೆ ಆಗಿದೆ, ಒಂದು ಬಸ್ ಸ್ಟ್ಯಾಂಡ್ ಮುಂದೆ ಬಂದಿದೆ. ಈಗ ಒಂದು ಬೆಳವಣಿಗೆ ಆಗಿದೆ ನಾವು ಮಾಡಿದ ಹೋರಾಟದಿಂದ. ಸೊ ಈಗ ಪಂಪೆಲ್ಲೇ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದೀವಿ, ಆದ್ರೆ ಅದು ಆಮೆಗತಿಲ್ಲ ಹೋಗ್ತಾ ಇರೋದ್ರಿಂದ ನಾವು ಇನ್ನು ಏನು ಮಾಡಿದ್ರು ಕೂಡ ಇದಕ್ಕಿಂತ ಸ್ಪೀಡಲ್ಲಿ ಎಷ್ಟು ಮಾಡಿದ್ರು ಆಗೋದಿಲ್ಲ ಅಂತ ಕಾಣಿಸ್ತಾ ಇದೆ. ಅದು ಎಷ್ಟು ಟ್ರೈನ್ ನಮಗೆ ಅದು ಭರವಸೆ ಹೋಗ್ತಾ ಇದೆ, ಆದ್ರೆ ಏನು ಮಾಡ್ಬೇಕು ಅಂತ ಅದೇ ಅದ ಒಂದು ಸ್ಪೀಡಲ್ಲಿ ಹೋಗ್ತಾ ಇದೆ. ಬಟ್ ಈಗ ಸದ್ಯಕ್ಕೆ ನಾವು ನಂತೂರಲ್ಲಿ ಈಗ ಅಂತಹ ಯಾವ್ದು ಮೇಜರ್ ಪ್ರಾಬ್ಲಮ್ ಇಂತ ಕಾಣಿಸ್ತಾ ಇಲ್ಲ ನಮ್ಮ ಮಾಡಿದ್ದು. ಬಟ್ ಬೇರೆ ಎಲ್ಲಾನ ಇಂಪಾರ್ಟೆಂಟ್ ಜಂಕ್ಷನ್ ಅಲ್ಲಿ ಯಾವ್ದಾನ ಒಂದು ಪ್ರಾಬ್ಲಮ್ ಆದ್ರೆ ಡೆಫಿನೆಟ್ ಆಗಿ ಹೋರಾಟ ಮಾಡಿ. ಈಗ ಸಂಸದರು ಕೂಡ ಅಫಿಡವಿಟ್ ಕೇಳಿದ್ದಾರೆ, ಎಷ್ಟು ದಿವಸದೊಳಗೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಷರತ್ತು ನೀಡಿದ್ದಾರೆ ಅಥವಾ ಗಡುವು ನೀಡಿದ್ದಾರೆ. ಎಲ್ಲಾದ್ರೂ ಇದಕ್ಕೆ ಸೋಲುವಂತ ಅಥವಾ ಇದಕ್ಕೆ ಎಲ್ಲಾದ್ರೂ ಮನೆಯುವಂತ ಸಾಧ್ಯತೆಗಳಿದೆಯಾ? ನಾವು ಯಾವಾಗ ಕಾನೂನು ಪ್ರಕಾರ ಮಾಡೋದಕ್ಕೆ ಇಷ್ಟಪಡ್ತೇವೆ, ಕಾನೂನು ಪ್ರಕಾರ ಅದನ್ನ ಸ್ಟಡಿ ಮಾಡ್ತೇವೆ. ಇಲ್ಲಿ ಯಾವ್ದನ್ನ ಟೋಲ್ ಗೇಟ್ ಅಲ್ಲಿ ಕಾನೂನು ಪ್ರಕಾರವಾಗಿ, ಕಾನೂನು ಬಾಹಿರವಾಗಿ ಅವ್ರೇನ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನ ರೈಸ್ ಮಾಡಿ ಅದನ್ನ ಅಲ್ಲಿ ಸ್ಟಾಪ್ ಮಾಡಿಸಲೇಬೇಕು ಅನ್ನೋದು ಆ ಹೋರಾಟ ಮಾಡ್ತೇವೆ. ಈ ಸಂಸದರ ಅದ್ರ ಪ್ರಕಾರ ಕರೆಕ್ಟ್ ಇದ್ರೆ ನಾವು ಸಂಸದರಿಗೆ ಜೊತೆಯಾಗಿ ನಿಂತು ಕೂಡ ಮಾಡ್ತೇವೆ, ಅದ್ರಲ್ಲಿ ಏನು ನಮಗೆ ತೊಂದರೆ ಇಲ್ಲ. ಆದ್ರೆ ಅದು
ಸಂಸದರು ತಮ್ಮ ಒಂದು ಇದಕ್ಕೋಸ್ಕರ ಹೇಳಿದ್ರೆ ಅಂತದ್ರಲ್ಲಿ ನಾವು ಅವರ ಒಂದು ಪ್ರಚಾರಕ್ಕೋಸ್ಕರ ಅದ್ರಲ್ಲಿ ನಾವು ಇನ್ವಾಲ್ವ್ ಆಗೋಲ್ಲ. ಎಸ್, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಎಲ್ಲ ವೀಕ್ಷಕರು ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಆಲ್. ಎಸ್, ಬಹಳಷ್ಟು ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡಿದ್ವಿ. ರಸ್ತೆ ದಾಟುವಾಗ ಒಂದಷ್ಟು ಹರಸಾಹಸ ಮಾಡಬೇಕಾಗತ್ತೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವ ರೀತಿಯ ಒಂದು ಪ್ಲಾನ್ ಗಳನ್ನು ಮಾಡಿದೆ ಅನ್ನುವಂಥದ್ದು ಪ್ರತಿದಿನ ಕೂಡ ಪ್ರತಿ ಒಂದು ಪ್ರದೇಶಗಳ ಒಂದಷ್ಟು ಕಂಟಕಗಳು ಅಥವಾ ರಾಜಕೀಯವಾಗಿ ಒತ್ತಡದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅಗಲೀಕರಣದಲ್ಲೇ ಎಷ್ಟರ ಮಟ್ಟಿಗೆ ಆಗಿದೆ, ಎಷ್ಟರ ಮಟ್ಟಿಗೆ ಬಂಡವಾಳಶಾಹಿಗಳ ಒಂದು ಒತ್ತಡಕ್ಕೆ ಮಣಿದಿದೆ ಅನ್ನುವಂಥದ್ದನ್ನು ಕೂಡ ಇಡುವಂತ ಪ್ರಯತ್ನಗಳನ್ನು ಮಾಡ್ತೇನೆ. ಎಸ್, ನಾಳೆ ಕೂಡ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಇನ್ನೊಂದು ಪ್ರದೇಶದ್ದು. ಎಸ್, ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಸುದ್ದಿ ಮಾಹಿತಿ ಮನರಂಜನೆ ನೋಡ್ತಾ ಇರಿ ಸ್ಪಂದನ.